ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದೀನಿ. ಈಗ ಒಂದು ಚಿಕ್ಕದೊಂದು ಭಜನನ್ನ ಮಾಡ್ತಾ ಇದ್ದೀವಿ. ಭಜ ಹುರೆ ಮನ. ಇದನ್ನ ಗೋವಿಂದದಾಸ ಕವಿರಾಜ ಅವರು ಹೇಳಿರೋದು. ಭಜ ಹುರೆ ಮನ ಶ್ರೀನಂದನಂದನ ಭಯ ಚರಣಾರವಿಂದರೇ. ಭಜ ಹುರೆ ಮನ ಶ್ರೀನಂದನಂದನ ಭಯ ಚರಣಾರವಿಂದರೇ. ದುರ್ಲಭ ಮಾನವ ಜನ್ಮ ಸತ್ಸಂಗೆ ತರೋ ಹೇ ಭವ ಸಿಂಧುರಿ. ಭಜ ಹುರೆ ಮನ ಶ್ರೀನಂದನಂದನ ಭಯ ಚರಣಾರವಿಂದರೇ. सीता आतप बद भरीषण हे दिन जामिनी जागिरे. विफल सेविनु कृपण दुर्जन चपल सुख लभ लागिरे. भज हुरे मन ಶ್ರೀನಂದನಂದನ ಭಯ ಚರಣಾರವಿಂದರೇ. ಹೇ ಧನ ಯೌವನ ಪುತ್ರ ಪರಿಜನ ಇತಿಕೆ ಅಚೆ ಪರೆ ಅತೀತಿರೇ. ಕಮಲ ಧಲ ಜಲ ಜೀವನ ಟಳಮಳ ಭಜಹು ಹರಿ ಪದ ನೀತಿರೇ. ಭಜ ಹುರೆ ಮನ ಶ್ರೀನಂದನಂದನ ಭಯ ಚರಣಾರವಿಂದರೇ. ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ. ಪೂಜನ ಸಖಿ ಜನ ಆತ್ಮ ನಿವೇದನ ಗೋವಿಂದ ದಾಸ ಅಭಿಲಾಷರೇ. ಭಜ ಹುರೆ ಮನ ಶ್ರೀನಂದನಂದನ ಭಯ ಚರಣಾರವಿಂದರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ಕೃಷ್ಣ. ಶಿಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಂದನ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮ್ಸ್ ಪ್ರಭು. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನ ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ
ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಶ್ ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮಂಗಳಾಚರಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವಿವಾಗ ಶ್ರೀಮದ್ ಭಾಗವತದಿಂದ ಯಾರ ಪ್ರಾರ್ಥನೆಗಳನ್ನ ನಾವು ತಿಳ್ಕೊತಾ ಇದ್ದೀವಿ? ಮಹಾರಾಜ ಚಿತ್ರಕೇತು ಮಹಾರಾಜನ ಪ್ರಾರ್ಥನೆಗಳನ್ನ ತಿಳ್ಕೊತಾ ಇದೀವಿ. ಚಿತ್ರಕೇತು ಮಹಾರಾಜ ಯಾರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ? ಹರೇ ಕೃಷ್ಣ. ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರೆ ಚಿತ್ರಕೇತು ಮಹಾರಾಜ? ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಭಗವಂತನ ಯಾವ ಒಂದು ರೂಪಕ್ಕೆ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ? ಭಗವಂತನಿಗೆ ಅನಂತ ರೂಪಗಳಿದೆ ಅಲ್ವಾ? ಇಲ್ಲಿ ಚಿತ್ರಕೇತು ಮಹಾರಾಜ ಅವರು ಭಗವಂತನ
ಒಂದು ರೂಪಕ್ಕೆ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಾರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ? ವಿಷ್ಣು ರೂಪಕ್ಕೆ ಮುಖವಿನಲ್ಲಿ ಯಾರು? ಹಾ, ಯಾರೋ ಹೇಳಿದ್ರು. ಮುಖಾರವಿಂದ ಹಾ, ಯಾರಿಗೆ? ಸಂಕರ್ಷಣ ರೂಪ. ಹಾ, ಸಂಕರ್ಷಣನಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ? ಸೊ ನಾರದರು ಅವರಿಗೆ ಆ ಸಂಕರ್ಷಣನ ಒಲಿಸ್ಕೊಳ್ಳುವಂತಹ ಒಂದು ಮಂತ್ರವನ್ನ ಅವರು ತಿಳಿಸಿಕೊಟ್ರು. ಅವರು ಒಂದು ವಾರ ಅದನ್ನ ತುಂಬಾ ಶ್ರದ್ಧಾಪೂರ್ವಕವಾಗಿ ಅವರು ಅದರ ಪಠಣೆಯನ್ನ ಮಾಡಿದ್ಮೇಲೆ ಸಂಕರ್ಷಣ ಅವರಿಗೆ ದರ್ಶನವನ್ನ ಕೊಡ್ತಾರೆ. ಸೊ ಸಂಕರ್ಷಣನ ನೋಡಿದ್ಮೇಲೆ ಚಿತ್ರಕೇತು ಮಹಾರಾಜನಿಗೆ ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಅವ್ರಿಗೆ ಭಗವಂತನ ದರ್ಶನ ಆಗಿದ ಕೂಡಲೇ ಅವರಲ್ಲಿ ದೇಹದಲ್ಲಿ ಅಷ್ಟ ಸಾತ್ವಿಕ ವಿಕಾರ ಎಲ್ಲ ಪ್ರಕಟ ಆಗುತ್ತೆ. ಸೊ ಆಗ ಅವರಿಗೆ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವರು ಸ್ವಲ್ಪ ಹೊತ್ತಾದ್ಮೇಲೆ ಅವರು ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಅವರು ಶುರು ಮಾಡ್ತಾರೆ. ಆ ಪ್ರಾರ್ಥನೆಗಳನ್ನ ನಾವಿಲ್ಲಿ ತಿಳ್ಕೊತಾ ಇರೋದು ಅಲ್ವಾ? ಈಗ 39ರಿಂದ ಪ್ರಾರ್ಥನೆಗಳು 34ರಿಂದ ಶುರುವಾಗುತ್ತೆ. ಸೊ ನಾವ್ ಇವಾಗ ಪ್ರಭುಜಿ 40 ಮಾಡಿದ್ದಾರೆ ಅಂತ ಹೇಳಿದ್ರು. 41 ಭಾವಾರ್ಥ ಓದಿಸಿದೀನಿ, ಬಟ್ ಅದರ ಅರ್ಥವನ್ನ ತಿಳ್ಕೊಬೇಕು ಅಂತ ಹೇಳಿದ್ರು. ಸೊ ಅದಕ್ಕಿಂತ ಮುಂಚೆ ನಾವಿಲ್ಲಿ ಏನನ್ನ ತಿಳ್ಕೊಬೇಕಂತಂದ್ರೆ 40ನೇ ಶ್ಲೋಕದಿಂದ 43ನೇ ಶ್ಲೋಕ ತನಕನೂ ಇಲ್ಲಿ ಯಾರ ಬಗ್ಗೆ ಏನನ್ನ ಮಾತಾಡ್ತಾ ಇದ್ದಾರೆ ಚಿತ್ರಕೇತು ಮಹಾರಾಜ ಅಂತಂದ್ರೆ ಭಾಗವತ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ವಾ? ನೀವು ಹಿಂದಿನ ವಾರದಲ್ಲಿ ಪ್ರಭುಜಿಗಳು ನಿಮ್ಗೆ ಭಾಗವತ ಧರ್ಮದ ಬಗ್ಗೆ ನಿಮ್ಗೆ ತಿಳಿಸಿಕೊಟ್ರು ಅಲ್ವಾ? ಸೊ ಭಾಗವತ ಧರ್ಮ ಅಂದ್ರೆ ಏನಂತ ತಿಳ್ಕೊಂಡ್ರಿ? ಹರೇ ಕೃಷ್ಣ. ಭಾಗವತ ಧರ್ಮ ಅಂದ್ರೆ ಏನಂತ ತಿಳ್ಕೊಂಡ್ರಿ? ಹರೇ ಕೃಷ್ಣ. ಎಲ್ಲರೂ ಬ್ಯುಸಿ ಇದ್ದೀರಾ? ಹರೇ ಕೃಷ್ಣ. ಯಾರಾದ್ರೂ ಹೇಳಿ, ಭಾಗವತ ಧರ್ಮ ಅಂದ್ರೆ ಏನು? ಸನಾತನ ಧರ್ಮ ಅದು ಅಮಲ ಪುರಾಣ. ಹಾ, ಓಕೆ. ಭಾಗವತಂ ಅಮಲ ಪುರಾಣ. ಹೌದು, ಅದು ನಮ್ಮ ಸನಾತನ ಧರ್ಮದ ಪುರಾಣ. ಹೌದು. ಮಾತಾಜಿ, ನಾನು ಭಾಗವತ ಧರ್ಮ ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಭಾಗವತಂ ಕ್ಲಾಸ್ ಅಲ್ಲಿ ಸಚ್ಚಿದಾನಂದ ಪ್ರಭುಜಿಗಳು ಸಹ ಹೇಳಿದ್ದಾರೆ ಭಾಗವತ ಧರ್ಮದ ಬಗ್ಗೆ. ಧರ್ಮ ಅಂದ್ರೆ ಹಸುಗೆ ಹೋಲಿಕೆ ಮಾಡಿ ಹೇಳಿದ್ದಾರಲ್ಲ ಮಾತಾಜಿ, ಅದ ನಾನು ನೀನು ಅಂತ ವ್ಯತ್ಯಾಸ ಇಲ್ಲ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಓಕೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಧರ್ಮ. ಓಕೆ, ಮತ್ತೆ ನಾನು ನನ್ನದು ಅಂತ ಹೇಳಿರುವ ವ್ಯತ್ಯಾಸ ಪರಿಕಲ್ಪನೆ ಇರಲ್ಲ, ವ್ಯತ್ಯಾಸ ಇರಲ್ಲ ಅಲ್ಲಿ. ಹಾ, ಓಕೆ. ಮತ್ತೆ ಹಸು ಅಂದ್ರೆ ಧರ್ಮ ಅನ್ನೋದು 4 ಕಾಲು 1 ಕಾಲ್ ಮೇಲೆ ನಿಂತಿದೆ ಅಂತ ಹೇಳ್ತಾ ಇದ್ರಲ್ಲ, ಅದ ಅಂದ್ರೆ ಧರ್ಮ ಅವರು ಎತ್ತಿನ ರೂಪದಲ್ಲಿ ಅಲ್ಲಿ ನಮ್ಗೆ ಅಂದ್ರೆ ಕಾಣಿಸ್ಕೋತಾರೆ ಪರೀಕ್ಷಿತ ಮಹಾರಾಜನಿಗೆ. ಅಂದ್ರೆ ಧರ್ಮ, ಹೌದು, ಕರೆಕ್ಟ್. ನಾವು ಧರ್ಮದ ಪರಿಪಾಲನೆ ಅಂತ ಹೇಳ್ತೀವಿ, ಇಲ್ಲಿ ಭಾಗವತ ಧರ್ಮ ಅಂತ ಹೇಳ್ತೀವಿ ಅಲ್ವಾ? ಸೊ ಧರ್ಮ ಅಂದ್ರೆ ಏನಂತ ತಿಳ್ಕೊಂಡ್ರಿ? ಹೋಗ್ಲಿ ಹೇಳಿ. ಧರ್ಮ ಅಂದ್ರೆ ಏನು? ನಾವು ತುಂಬಾ ಯಾವಾಗ್ಲೂ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಪದ ಅಲ್ವಾ ಧರ್ಮ ಅಂದ್ರೆ? ಧರ್ಮ ಇದ್ದಿದ್ದಂಗೆ ಹೇಳೋದು, ಇದ್ದಿದ್ದಂಗೆನೆ. ಇವಾಗ ಒಂದು ಜಾಮೂನ್ ಇದೆ ಅಂದ್ರೆ ಅದು ಸ್ವೀಟ್, ಅದು ಸಕ್ಕರೆ. ಅದ್ರದ್ದು ಧರ್ಮ ಅದು ಬೇರೆ ಬರಲ್ಲ, ಅದು ಸಕ್ಕರೆನೇ ಆಗಿರುತ್ತೆ. ಸೊ ಅದರ ಮೂಲ ಗುಣವನ್ನ ಅದನ್ನ ನಾವು ಬದಲಾಯಿಸ್ಬಿಟ್ರೆ ಅದನ್ನ ಧರ್ಮ ಅಂತ ಹೇಳಿಕ್ ಆಗೋದಿಲ್ಲ ಅಲ್ವಾ? ಓಕೆ. ಅಂದ್ರೆ ಅದರಿಂದ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಸ್ತುವಿನಿಂದ ಅದರ ಗುಣವನ್ನ ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವಿಲ್ಲಿ ಧರ್ಮ ಅಂತ ಕರಿತೀವಿ ಅಲ್ವಾ? ಸೊ ಹಾಗಾದ್ರೆ ನಮ್ಮ ಧರ್ಮ ಏನು? ಇವಾಗ ಸಕ್ಕರೆಯ ಧರ್ಮ ಸಿಹಿಯಾಗಿರೋದು ಅಂತ ಹೇಳಿದ್ರಿ. ಅದೇ ತರ ನಮ್ಮ ಧರ್ಮ ಏನು? ಇವಾಗ ನಾವು ಜೀವರಾಶಿಗಳು ಅಂತ ನಾವ್ ಹೇಳ್ಬೇಕು ಅಂದಾಗ ಜೀವರಾಶಿಗಳ ಧರ್ಮ ಏನು? ಆತ್ಮವನ್ನು ತಿಳಿದುಕೊಳ್ಳುವುದು. ಆತ್ಮವನ್ನು ತಿಳಿದುಕೊಳ್ಳೋದು ನಮ್ಮ ಧರ್ಮ. ಆತ್ಮವನ್ನ ತಿಳಿದುಕೊಳ್ಳೋದು. ಓಕೆ. ತಿಳಿದುಕೊಂಡ್ಮೇಲೆ ಇವಾಗ ಎಷ್ಟೊಂದ್ ಜನ ಆತ್ಮವನ್ನ ತಿಳ್ಕೊಂಡಿದ್ದಾರೆ. ಸೊ ಆದ್ರೂ ಸಹ ಅದು ಪರಿಪೂರ್ಣತೆ ಅಲ್ಲ ಅಂತ ನಾವು ತಿಳ್ಕೊಂಡ್ವಿ. ಹೌದು, ಆತ್ಮನನ್ನು ತಿಳಿದುಕೊಂಡು ಪರಮಾತ್ಮನನ್ನು ಸೇವಿಸೋದೇ ನಮ್ಮ ಧರ್ಮ. ಜೀವಿಯನ್ನು ವ್ಯಕ್ತಿಗತ ಆತ್ಮ ಮತ್ತೆ ಪರಮಾತ್ಮ ಇದ್ದಾರೆ. ವ್ಯಕ್ತಿಗತ ಆತ್ಮ ಅವನಾಗಿರ್ತಾನೆ, ಅದ್ರಲ್ಲೂ ಪರಮಾತ್ಮನನ್ನು ನಾವು ಸೇವಿಸ್ಬೇಕು. ಅವನನ್ನು ರೀಚ್ ಆಗೋದೇ ನಮ್ಮ ಧರ್ಮ. ಓಕೆ. ಸೊ ಅಂದ್ರೆ ಇವಾಗ ನಾವು ಭಗವಂತನ ವಿಭಿನ್ನ ಅಂದ್ರೆ ಪ್ರತ್ಯೇಕಗೊಂಡ ವಿಭಿನ್ನಾಂಶವಾಗಿ ನಾವು ನಮ್ಮ ಧರ್ಮ ಏನು? ನಾವೇನ್ ಮಾಡ್ಬೇಕು? ಭಗವಂತನಿಗೆ ಸೇವೆಯನ್ನ ಮಾಡ್ಬೇಕು ಅಲ್ವಾ? ಅದೇ ನಮ್ಮ ಶಾಶ್ವತವಾದ ಧರ್ಮ ಅಲ್ವಾ? ಈಗ ನಾವೇನ್ ಮಾಡ್ತಾ ಇದೀವಿ? ನಮ್ಮ ದೇಹದ ಸೇವೆಯನ್ನ ಮಾಡ್ತಾ ಇದೀವಿ. ಸೊ ಈಗ ನಾವು ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದೀವಾ? ದೇಹದ ಸೇವೆಯಲ್ಲಿ ಇಲ್ಲ, ಧರ್ಮ ಪರಿಪಾಲನೆ ಆಗಲ್ಲ. ಆತ್ಮ ಅಂತ ಬಂದ್ರೆ ಅಲ್ಲಿ ಆಗುತ್ತೆ. ಸೊ ಇವಾಗ ನಮ್ಮ ಧರ್ಮವನ್ನ ನಾವು
ಪರಿಪಾಲನೆ ಮಾಡ್ತಾ ಇಲ್ಲ ಅಲ್ವಾ. ಸೊ ನಾವು ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದೀವಿ ಅಂತಂದ್ರೆ ನಾವು ನಮ್ಮ ಆ ಸೇವೆ ಏನ್ ಮಾಡ್ಬೇಕು, ಯಾರಿಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಅವ್ರಿಗೆ ನಾವು ಸೇವೆಯನ್ನ ಮಾಡ್ಬೇಕು. ಆಗ ನಾವು ಧರ್ಮವನ್ನ ಪಾಲನೆ ಮಾಡ್ತಾ ಇದೀವಿ ಅಂತ ಅರ್ಥ ಅಲ್ವಾ. ಸೊ ಇವಾಗ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡ್ರ ಹಾಗೇನೆ 2 ಧರ್ಮಗಳಿದೆ ನಮ್ಗೆ. ಮುಖ್ಯವಾಗಿ ಬೇಸಿಕ್ ಆಗಿ 2 ಧರ್ಮಗಳಿದೆ. ಒಂದು ನಾವಿವಾಗ ದೇಹದಲ್ಲಿ ನಾವು ವಾಸ ಮಾಡ್ತಾರಿಂದ ದೇಹದ ಕುರಿತಾದ ಒಂದು ಧರ್ಮ ಇದೆ ಅಲ್ವಾ. ದೇಹಕ್ಕೆ ಮಾಡ್ಬೇಕಾಗಿರೋದಂತ ಒಂದು ಧರ್ಮ ಇದೆ. ಮತ್ತೆ ನಮ್ಮ ಆತ್ಮದ ಧರ್ಮ ಇದೆ ಅಲ್ವಾ. ನಮ್ಮ ಆತ್ಮದ ಧರ್ಮವೇ ಸನಾತನ ಧರ್ಮ, ಅಂದ್ರೆ ಆ ಶಾಶ್ವತವಾಗಿರುವಂತಹ ಆ ಸೇವಕನ ಕೆಲಸ ಮಾಡದೆ ನಮ್ಮ ಆತ್ಮದ ಧರ್ಮ. ಸೊ ನಮ್ಮ ದೇಹದ ಧರ್ಮ ಇವಾಗ ಅನೇಕ ರೀತಿಯ ಧರ್ಮ ಇದೆ ಅಲ್ವಾ. ಸೊ ಇವಾಗ ನಾನು ಒಂದು ಗೃಹಿಣಿಯಾಗಿ ಗೃಹಿಣಿಯ ಧರ್ಮವನ್ನ ಮಾಡ್ಬೇಕು, ತಾಯಿಯಾಗಿ ತಾಯಿಯ ಧರ್ಮವನ್ನ ಮಾಡ್ಬೇಕು, ಮಗಳಾಗಿ ಮಗಳ ಧರ್ಮವನ್ನ ಮಾಡ್ಬೇಕು ಅಲ್ವಾ. ಸ್ನೇಹಿತಳಾಗಿ ಮತ್ತೆ ಶಿಷ್ಯಳಾಗಿ ಈ ತರ ಅನೇಕ ಧರ್ಮಗಳಿದೆ ಅಲ್ವಾ. ಇಷ್ಟೊಂದು ನಾವು ಧರ್ಮಗಳನ್ನ ನಾವು ಪರಿಪಾಲನೆ ಮಾಡ್ತಾ ಇದೀವಿ. ಆದ್ರೆ ಕೃಷ್ಣ ನಮ್ಗೆ ಇವಾಗ ಏನಂತ ಹೇಳ್ತಾ ಇದ್ದಾರೆ ಭಗವದ್ಗೀತೆಯಲ್ಲಿ ಕೊನೆಯದಾಗಿ ನಮ್ಗೆ ಕೃಷ್ಣ ಏನಂತ ಹೇಳಿದ್ರು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ. ಓಕೆ, ಕೃಷ್ಣ ಏನಕ್ ಬಂದಿದ್ದು ಈ ಭೌತಿಕ ಪ್ರಪಂಚಕ್ಕೆ? ಏನಕ್ ಬಂದಿದ್ದು? 4ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರಲ್ವಾ, ನಾನು ಧರ್ಮವನ್ನು ಈ ಭೌತಿಕ ಪ್ರಪಂಚ ರಕ್ಷಿಸ್ಲಿಕ್ಕೆ ಏನಕ್ ಬರ್ತಾರೆ ಅವರು? ಧರ್ಮವನ್ನು ರಕ್ಷಿಸ್ಲಿಕ್ಕಂತ ಬರ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಅಲ್ವಾ. ಆಮೇಲೆ ಏನೇ ಹೇಳ್ತಾರೆ, ಏನಕ್ ಬರ್ತಾರೆ ಅವರು? 3 ಕಾರಣಗಳಿಗೆ ಹೇಳ್ತಾರೆ ಅಲ್ವಾ. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅಂದ್ರೆ ನಾನು ಧರ್ಮ ಸಂಸ್ಥಾಪನೆ ಮಾಡ್ಲಿಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಕೊನೆಯಲ್ಲಿ ಏನ್ ಹೇಳ್ತಾರೆ ನಮ್ಗೆ? ಏನ್ ಹೇಳಿದ್ರು ಅವರು ಕೊನೆಯಲ್ಲಿ? ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳ್ತಾರೆ. ಅಂದ್ರೆ ಏನ್ ಅರ್ಥ? ಧರ್ಮ ಪಾಲನೆ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂತ ಬಂದಿದ್ದಾನೆ ಅಂತ ಅವರೇ ಹೇಳ್ತಾರೆ. ಕೊನೆಗೆ ಅವರು ಎಲ್ಲ ಧರ್ಮಗಳನ್ನ ನೀವು ತ್ಯಜಿಸಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ತ್ಯಜಿಸ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ? ಮಾಮೇಕ ಶರಣಂ ವ್ರಜ, ಅವನಲ್ಲಿ ಮಾಂ ಏಕಂ ಶರಣಂ ವ್ರಜ, ಅವನಿಗೆ ಶರಣಾಗಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಆ ಭಗವಂತನಿಗೆ ಶರಣಾಗೋದನ್ನೇ ಆ ಭಾಗವತ ಧರ್ಮ ಅಂತ ಕರೆಯೋದು ಅಲ್ವಾ. ಸೊ ಇವಾಗ ನಾವು ಬ್ರಾಹ್ಮಣ ಪತ್ನಿಯರು ಪುಣ್ಯವಂತರು ಆ ಕಥೆನ ನೀವೆಲ್ಲರೂ ಕೇಳಿದ್ದೀರಾ ಅಲ್ವಾ. ಏನ್ ಕತೆ ಅದು? ಯಾರಾದ್ರೂ ಶಾರ್ಟ್ ಆಗಿ ಹೇಳ್ತೀರಾ? ಬ್ರಾಹ್ಮಣ ಪತ್ನಿಯರು ಪುಣ್ಯವಂತರು. ಹರೇ ಕೃಷ್ಣ. ಒಮ್ಮೆ ಯಜ್ಞ ಮಾಡಕಲ್ಕ ಕೃಷ್ಣ ಬಲರಾಮ ಅವರು ಬರ್ತಾರ. ಅಲ್ಲಿ ಅವ್ರು ಕೊಡೋದೇ ಇಲ್ಲ ಆಹಾರ ಏನು. ಅವಾಗ ಬ್ರಾಹ್ಮಣ ಪತ್ರಿಯರು ಅವ್ರು ನೋಡ್ಬಿಟ್ಟು ಅವ್ರಿಗೆ ಆಹಾರ ಕೊಡ್ತಾರೆ. ಇವ್ರು ಇಷ್ಟೆಲ್ಲಾ ಪೂಜೆ ಮಾಡಿದ್ರು ಇದು ಇಲ್ಲ, ಅವ್ರಕಿನ ಇವ್ರೆ ಎಷ್ಟು ಇದೆ ಭಕ್ತಿ ಮಾಡ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಇವ್ರು ಮಾನವೀಯತೆ ಮಾಡ್ಕೊಂಡಿದ್ದಾರೆ ಅಲ್ವಾ. ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅಲ್ವಾ. ಅವ್ರ ದೇವೋತ್ತಮ ಪರಮ ಪುರುಷ ಯಾರಂತ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಯಾರಿಗೆ ಸೇವೆಯನ್ನ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಬ್ರಾಹ್ಮಣರ ಪತ್ನಿಯರು. ಆದ್ರೆ ಬ್ರಾಹ್ಮಣರು ಅವರು ಯಜ್ಞವನ್ನ ಮಾಡ್ತಿದ್ದಾರೆ, ಅಂದ್ರೆ ವಿಷ್ಣುವಿನ ಸಂತೃಪ್ತಿಗೋಸ್ಕರನೇ ಯಜ್ಞವನ್ನ ಮಾಡ್ತಿದ್ದಾರೆ. ಆದ್ರೆ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಕೃಷ್ಣ ಮತ್ತೆ ಬಲರಾಮರು ಬೇರೆ ಯಾರು ಅಲ್ಲ, ಅವರು ದೇವೋತ್ತಮ ಪರಮ ಪುರುಷರು ಅಂತ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ. ಆದ್ರೆ ಬ್ರಾಹ್ಮಣರ ಪತ್ನಿಯರು ಅವರು ಆ ಕೃಷ್ಣನ ಬಲರಾಮನ ಆ ಬಾಲಲೀಲೆಗಳನ್ನೆಲ್ಲ ಕೇಳಿ ಅವ್ರಿಗೆ ಅರ್ಥ ಆಗಿದೆ ಅಲ್ವಾ. ಇವರು ಸಾಮಾನ್ಯರಲ್ಲ ಅಲ್ವಾ. ಸೊ ಅವರು ಅತಿ ಮಾನುಷ ಲೀಲೆಗಳನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಬ್ರಾಹ್ಮಣರ ಪತ್ನಿಯರು ಅರ್ಥ ಮಾಡ್ಕೊಂಡಿದ್ದಾಳೆ, ಇವರು ದೇವೋತ್ತಮ ಪರಮ ಪುರುಷರೇ, ಅವರು ಭೌತಿಕ ಪ್ರಪಂಚಕ್ಕೆ ಬಂದಿದ್ದಾರೆ ಅಂತ. ಅದಕ್ಕೆ ಅವರು ಯಜ್ಞಕ್ಕೋಸ್ಕರ ಮಾಡಿರುವಂತಹ ಎಲ್ಲ ಒಂದು ಏನೆಲ್ಲ ಪದಾರ್ಥಗಳನ್ನೆಲ್ಲನೂ ಸಹ ಅವರು ಸ್ವತಃ ತಾವೇ ಖುದ್ದಾಗಿ ಹೋಗಿ ಅವರ ಪತಿಯರು ಏನೇ ಹೇಳ್ತಾರೆ, ನೀವು ಹೋಗ್ಕೂಡ್ದು ಅಂತ ಹೇಳ್ತಾರೆ ಅಲ್ವಾ. ನೀವೇನಾದ್ರೂ ಹೋದ್ರೆ, ನಮ್ಮ ಮಾತನ್ನ ಮೀರಿ ಹೋದ್ರೆ ನಿಮ್ಮನ್ನ ವಾಪಸ್ಸು ನಾವು ಸೇರಿಸ್ಕೊಳೋದಿಲ್ಲ ಅಂತ ಹೇಳ್ತಾರೆ. ಆದ್ರೂ ಸಹ ಅವರು ಅವರ ಪತಿಯರ ಮಾತನ್ನ ಧಿಕ್ಕರಿಸಿ ಹೋಗ್ತಾರೆ ಅಲ್ವಾ. ಸೊ ನಮ್ಗೆ ಇವಾಗ ಇಲ್ಲಿ ಸಾಮಾನ್ಯ ಜನರಿಗೆ ನೋಡಿದಾಗ ಏನನ್ಸುತ್ತೆ, ಇವ್ರು ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇಲ್ಲ, ಸತಿ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇಲ್ಲ, ಧಿಕ್ಕರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಲ್ವಾ. ಆದ್ರೆ ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೋಸ್ಕರ ಅವ್ರು ಹೋಗಿರೋದ್ರಿಂದ ಅವರು ತಮ್ಮ ಜನ್ಮವನ್ನ ಅವರು ಸಾರ್ಥಕ ಮಾಡ್ಕೋತಾರೆ. ಅವ್ರಿಗೆ ಮತ್ತೆ ಪುನರ್ಜನ್ಮ ಅನ್ನೋದಿಲ್ಲ ಅಲ್ವಾ. ಅವರು ಕೃಷ್ಣನ ಆ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತಾರೆ, ಕೃಪಾ ಕಟಾಕ್ಷಕ್ಕೆ ಅವರು ಪಾತ್ರರಾಗ್ತಾರೆ. ಅದೇ ತರ ನಾವಿವಾಗ ಭಗವದ್ಗೀತೆಯಲ್ಲಿ ನಾವೇನನ್ನ ನೋಡಿದ್ವಿ? ಭಗವದ್ಗೀತೆಯಲ್ಲಿ ನೀವು ಕೃಷ್ಣ ಅಂದ್ರೆ ಅವರು ಬೋಧನೆಯನ್ನ ಮಾಡಿದ್ಮೇಲೆ ಅರ್ಜುನ ಅವರು ಯಾವ ಧರ್ಮವನ್ನ ಪರಿಪಾಲನೆ ಮಾಡ್ತಾರೆ? ಹರೇ ಕೃಷ್ಣ. ಏನ್ ಹೇಳ್ತಾ ಇದ್ರು ಅರ್ಜುನ? ಅವರು ಯುದ್ಧ ಭೂಮಿಯಲ್ಲಿ ಎರಡು ಸೈನ್ಯಗಳ ಮಧ್ಯೆ ರಥವನ್ನ ನಿಲ್ಲಿಸಿದ್ಮೇಲೆ ಅವ್ರಿಗೆ ಏನಾಯ್ತು ಅರ್ಜುನನಿಗೆ?
ಅರ್ಜುನ ಏನ್ ಹೇಳ್ತಾರೆ ಕೃಷ್ಣನಿಗೆ? ಅರ್ಜುನ ಯುದ್ಧ ಮಾಡ್ಬೇಕಾ ಬೇಡವಾ ಅಂತ ಒಂದು ಗೊಂದಲದಲ್ಲಿ ಇರ್ತಾರೆ. ಅವರ ಧರ್ಮ ಯಾಕೆ ಕ್ಷತ್ರಿಯನಾಗಿದ್ರು ಕೂಡ ಹಾ ಎದುರುಗಡೆ ಇರೋರೆಲ್ಲ ಅವರು ಹಿರಿಯರಾಗಿದ್ರು, ಗುರುಗಳಾಗಿದ್ರು, ಇವರನ್ನೆಲ್ಲ ಕೊಂದ್ಬಿಟ್ಟು ನಾನು ಯಾವ ಸುಖ ಪಡೀಲಿ ಅಂತ ಗೊಂದಲಕ್ಕೀಡಾಗ್ತಾ ಇರ್ತಾರೆ. ಸೊ ಹಾ ಭಗವಂತ ಬಂದು ಹೇಳ್ತಾರೆ, ಇವರನ್ನ ಕೊಲ್ಬೇಕಂತ ಆಲ್ರೆಡಿ ನಿಶ್ಚಯ ಆಗಿರುತ್ತೆ ಭಗವಂತ. ಅದು ವಿಶ್ವರೂಪ ದರ್ಶನದಲ್ಲೂ ತೋರಿಸ್ತಾರೆ. ಅದಲ್ಲದೆ ಅವ್ರು ಹೇಳ್ಕೊಡ್ತಾರೆ, ಕ್ಷತ್ರಿಯ ಧರ್ಮ ಯುದ್ಧ ಮಾಡೋದು, ನೀನು ಧರ್ಮ ಮಾಡ್ಬೇಕು, ಆ ಧರ್ಮವನ್ನು ಪರಿಪಾಲನೆ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಹ್ಮ್ ಅಲ್ವಾ? ಸೊ ಇವಾಗ ಅವನು ಯಾವ ಧರ್ಮವನ್ನ ಪರಿಪಾಲನೆ ಮಾಡ್ತಾರೆ ಕೊನೆಗೆ? ಅರ್ಜುನ ಕ್ಷತ್ರಿಯ ಧರ್ಮ, ಕ್ಷತ್ರಿಯ ಧರ್ಮವನ್ನ ಪರಿಪಾಲನೆ ಮಾಡ್ತಾರ ಅಥವಾ ಅವರು ಶಿಷ್ಯ ಧರ್ಮ? ಯಾಕಂದ್ರೆ ಅಲ್ಲಿ ದ್ರೋಣಾಚಾರ್ಯರ ಧರ್ಮ ವಿರುದ್ಧ ಯುದ್ಧವನ್ನ ಪರಿಪಾಲನೆ ಮಾಡ್ತಾ ಇದ್ದಾರೆ ಅಲ್ವಾ? ಎರಡೂ ಆಗತ್ತೆ ಮಾತಾಜಿ. ಶಿಷ್ಯ ಗುರು ಧರ್ಮ ಹಿರಿಯರ ಧರ್ಮ. ಮೇಲುವಾಗಿ ಆಗುತ್ತೆ, ಗುರು ಹಾ ಹಿರಿಯರ ಧರ್ಮ. ಅಲ್ಲಿ ಇವಾಗ ಅವ್ರ ಕೊನೆಗೆ ಯಾವ ಒಂದು ಧರ್ಮವನ್ನ ಪರಿಪಾಲನೆ ಮಾಡ್ತಾರೆ ಅರ್ಜುನ? ಶಿಷ್ಯ ಭಾಗವತ ಧರ್ಮ. ಧರ್ಮವನ್ನ ಪರಿಪಾಲನೆ ಮಾಡ್ತಾರೆ ಅಲ್ವಾ? ಯಾಕಂದ್ರೆ ಅವರು ಅರ್ಜುನನಿಗೆ ಇಷ್ಟ ಇಲ್ಲ ಯುದ್ಧ ಮಾಡೋದು ತನ್ನ ಬಂಧು ಬಾಂಧವರ ಜೊತೆ, ಆದ್ರೂ ಸಹ ಅವ್ರು ಯುದ್ಧ ಮಾಡ್ತಾರೆ. ಯಾಕೆ ಅಂದ್ರೆ ಕೃಷ್ಣನಿಗೋಸ್ಕರ ಅವ್ರು ಕೃಷ್ಣನಿಗೋಸ್ಕರ ಅವರು ಯುದ್ಧವನ್ನ ಮಾಡ್ತಾರೆ ಅಲ್ವಾ? ಸೊ ಅದನ್ನೇ ಭಾಗವತ ಧರ್ಮ ಅಂತ ಕರೆಯೋದು. ಅಂದ್ರೆ ಭಗವಂತನಿಗೆ ಪರಿಪೂರ್ಣವಾಗಿ ಶರಣಾಗೋದನ್ನೇ ಭಾಗವತ ಧರ್ಮ. ನಾನು ಇದಕ್ಕಿಂತ ಮುಂಚೆನೇ ಒಂದ್ಸತಿ ನಾನು ನಿಮ್ಗೆ ಪ್ರಶ್ನೆಯನ್ನ ಕೇಳಿದ್ದೆ ಅಲ್ವಾ? ಅಕಸ್ಮಾತ್ ಇವಾಗ ಕೃಷ್ಣ ಬಂದು ನೀವು ನಾನ್ ವೆಜ್ ತಿನ್ನಿ ಅಂತ ಹೇಳ್ತಾರೆ, ಆಗ ನಾವು ತಿನ್ಬೇಕಾ ಬೇಡ್ವಾ? ತಿನ್ಬೇಕು ಮಾತಾಜಿ. ಅಲ್ವಾ? ಸೊ ಕೃಷ್ಣ ಬಂದು ಹೇಳ್ದಾಗ ಅವ್ರು ಏನ್ ಹೇಳ್ತಾರೋ ಅದೇನೇ ಧರ್ಮ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಚೆನ್ನಾಗಿ ಅಲ್ವಾ? ಸೊ ಅದಕ್ಕೇನೆ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಅದನ್ನ ನಾವ್ ಮಾಡ್ಲಿಕ್ಕಾಗೋದಿಲ್ಲ, ಧರ್ಮವನ್ನ ನಾವ್ ಯಾರನ್ನು ಮಾಡ್ಲಿಕ್ಕಾಗೋದಿಲ್ಲ. ಧರ್ಮವನ್ನ ಮಾಡ್ಬೇಕಾಗಿರೋದೇ ಭಗವಂತನಿಂದ ಅವರ ಬಾಯಿಂದ ಏನು ಬರುತ್ತೋ ಅದೇನೇ ಧರ್ಮ ಅಲ್ವಾ? ನೋಡಿ ಇವಾಗ ನಮ್ಗೆ ಏನ್ ಅನ್ಸುತ್ತೆ, ಇದೇನಿದು ನಮ್ಗೆ ಈ ಜ್ಞಾನ ಇಲ್ಲ ಅಂದಾಗ ನಾವು ಅರ್ಜುನನ ನಾವು ಹಳಿತೀವಿ. ಅವನ್ ಎಂತಹ ಮನುಷ್ಯ, ಅವನು ತನಗೆ ವಿದ್ಯೆನ ಹೇಳ್ಕೊಟ್ಟಿರೋ ಗುರುಗಳನ್ನ ಅವನು ಸಾಯಿಸಿದಾನೆ ಅಲ್ವಾ? ತನ್ನನ್ನು ಎತ್ತಾಡ್ಸಿರುವಂತಹ ಅವ್ರಿಗೆ ತಂದೆನೇ ಇಲ್ಲ ಅಲ್ವಾ? ತಂದೆ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡಿರುವಂತಹ ಭೀಷ್ಮಾಚಾರ್ಯರನ್ನ ಕೊಂದಿದ್ದಾನೆ ಅರ್ಜುನ ಅಂತ ನಾವು ಮಾತಾಡ್ತೀವಿ ಅಲ್ವಾ? ಆದ್ರೆ ಭಗವದ್ಗೀತೆಯಲ್ಲಿ ನಾವ್ ಇವಾಗ ಆ ಭಾಗವತ ಧರ್ಮವನ್ನ ನಾವು ನೋಡ್ತಾ ಇದೀವಿ ಅಲ್ವಾ? ಅದರ ಕುರಿತಾಗೆ ಇಲ್ಲಿ ಚಿತ್ರಕೇತು ಮಹಾರಾಜ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ. ಹತ್ತತ್ರ ನಮ್ಗೆ ಇಲ್ಲಿ 4 ಶ್ಲೋಕದಲ್ಲಿ ಆ ಭಾಗವತ ಧರ್ಮದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಭಾಗವತ ಧರ್ಮ ಏನು ಅಂತ ಹೇಳ್ಬಿಟ್ಟು ಪ್ರಭುಪಾದರು ನಮ್ಗೆ ನಾನಾ ರೀತಿಯಿಂದ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಭಾಗವತ ಧರ್ಮವನ್ನ ನಾವು ಪರಿಪಾಲನೆ ಮಾಡ್ಬೇಕು. ಯಾಕಂದ್ರೆ ಬೇರೆ ಧರ್ಮಗಳಲ್ಲಿ ಅಲ್ಲಿ ದ್ವೇಷ ಅನ್ನೋದಿರುತ್ತೆ ಅಲ್ವಾ? ಇವಾಗ ನಾವು ನೋಡ್ತಾ ಇದೀವಿ ಇವಾಗ ಅಂದ್ರೆ ನಾವು ಅದನ್ನ ಪದೇ ಪದೇ ನಮ್ಗೆ ಪ್ರಭುಪಾದರು ಅದು ಹೇಳದೇ ಇಲ್ಲ ಅಲ್ವಾ? ಯಾಕಂದ್ರೆ ನಮ್ಗೆ ಭಗವದ್ಗೀತೆಯಲ್ಲೇ ಆಗ್ಲಿ ಭಾಗವತದಲ್ಲೇ ಆಗ್ಲಿ ಆ ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಧರ್ಮದ ಹೆಸರುಗಳು ಬರೋದೇ ಇಲ್ಲ. ಒಂದ್ಸತಿನೂ ಸಹ ಕೃಷ್ಣ ಮಾತಾಡೋದಿಲ್ಲ ಅಲ್ವಾ? ಸೊ ಇವಾಗ ನಾವಿವಾಗ ಇದನ್ನೆಲ್ಲ ನಾವ್ ಮಾಡ್ಕೊಂಡಿರೋದು, ಈ ಹಿಂದೂ, ಮುಸ್ಲಿಮಾನ್ ಆತರ ಏನೆಲ್ಲ ನಾವು ಧರ್ಮಗಳನ್ನ ನಾವು ಹೆಸರು ಅರ್ಥ ಮಾಡ್ಕೊಂಡಿದೀವಿ, ಅಂದ್ರೆ ಕೇಳಿಸ್ಕೊಂಡಿದೀವಿ, ಅವೆಲ್ಲನೂ ಸಹ ನಾವು ಮನುಷ್ಯ ನಿರ್ಮಿತ ಧರ್ಮಗಳು ಅಲ್ವಾ? ಇಂತಹ ಧರ್ಮಗಳಿಂದ ಏನಾಗ್ತಾ ಇದೆ, ಇಲ್ಲಿ ನಾವ್ ಯಾವುದೇ ಒಂದು ಧರ್ಮವನ್ನ ಆಚರಣೆ ಮಾಡಿದಾಗ ಅಲ್ಲಿ ಶಾಂತಿ ಅನ್ನೋದಿರ್ಬೇಕು, ಸುಖ ಅನ್ನೋದಿರ್ಬೇಕು, ಅಭಿವೃದ್ಧಿ ಅನ್ನೋದಿರ್ಬೇಕು. ಆದ್ರೆ ಇಲ್ಲಿ ನಾವ್ ಮಾಡ್ಕೊಂಡಿರೋ ಧರ್ಮದಿಂದ ಏನಾಗ್ತಾ ಇದೆ, ಅಲ್ಲಿ ಕಲಹಗಳಾಗ್ತಾ ಇದೆ, ಮನಸ್ತಾಪ ಆಗ್ತಾ ಇದೆ ಮನುಷ್ಯರ ನಡುವೆ ಅಲ್ವಾ? ಮತ್ತೆ ಒಂದು ರಾಜ್ಯಗಳ ನಡುವೆ, ದೇಶಗಳ ನಡುವೆ ನಮ್ಗೆ ಅಲ್ಲಿ ಮನಸ್ತಾಪ ಬರ್ತಾ ಇದೆ ಇವ್ರು ನಾವ್ ಮಾಡ್ಕೊಂಡಿರುವಂತಹ ಧರ್ಮದಿಂದ ಅಲ್ವಾ? ಆದ್ರೆ ಆ ಭಾಗವತ ಧರ್ಮದಲ್ಲಿ ಇಂತಹ ಯಾವುದೇ ಒಂದು ಕಲಹ ಇರೋದಿಲ್ಲ. ಯಾಕೆಂತಂದ್ರೆ ಇವಾಗ ಯಾರನ್ನ ಸೆಂಟರ್ ಆಗಿ ಇಟ್ಕೋತೀವಿ ನಾವು, ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡಿದ ತಕ್ಷಣನೇ ನಮ್ಮ ಜೀವನದಲ್ಲಿ ಯಾರು ಕೇಂದ್ರೀಕೃತ ಸ್ಥಾನವನ್ನ ಯಾರು ಅಲಂಕರಿಸ್ತಾರೆ? ನಮ್ಮೆಲ್ಲರ ಕೇಂದ್ರದಲ್ಲಿ ಯಾರಿರ್ತಾರೆ? ದೇವೋತ್ತಮ ಪರಮಪುರುಷ ಕೃಷ್ಣ ಶ್ರೀ ಇರ್ತಾರೆ ಕೃಷ್ಣ. ಅಲ್ವಾ? ಕೃಷ್ಣ ಇದ್ದಾಗ ಅವಾಗ ನಾವೆಲ್ಲ ಏನಾಗ್ತೀವಿ ನಾವು? ಒಬ್ರಿಗೊಬ್ರು ಏನಾಗ್ತೀವಿ ನಾವು? ಮಿತ್ರರಾಗ್ತೀವೋ ಅಥವಾ ಅಂದ್ರೆ ಶತ್ರುಗಳಾಗ್ತೀವ? ಅಥವಾ ಅಣ್ಣ ತಮ್ಮಂದ್ರಾಗ್ತೀವ ಅಥವಾ ಏನಾಗ್ತೀವಿ? ಮಿತ್ರರಾಗ್ತೀವಿ. ಭ್ರಾತೃತ್ವ ಅಂತ ನಾವೇನ್ ಹೇಳ್ತೀವೋ ಅದು ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಸೊ ಇವಾಗ ನಮ್ಗೆ ಆ ಭ್ರಾತೃತ್ವ ಅನ್ನೋದು ಬರ್ಬೇಕು ಅಂತಂದ್ರೆ ಕೃಷ್ಣನನ್ನ ನಾವು ನಮ್ಮ ಜೀವನದಲ್ಲಿ ನಾವು ಸೆಂಟರ್ ಆಗಿ ಇಟ್ಕೋಬೇಕಾಗತ್ತೆ, ಕೇಂದ್ರದಲ್ಲಿ ಇಟ್ಕೋಬೇಕು. ಅವಾಗಷ್ಟೇನೆ ನಾವು ಇವಾಗ ಎಲ್ಲರೂ ಬಾಯಿ ಅಂತ ಹೇಳ್ತಾರೆ, ಬ್ರದರ್ಹುಡ್ ಅಂತ ಹೇಳ್ತಾರೆ ಅಲ್ವಾ? ಆ ವಿಶ್ವ ಸಂಸ್ಥೆ ಏನಿದೆ ಅದರ ಉದ್ದೇಶನೇ ಅದು, ಎಲ್ಲರನ್ನೂ ಸಹ ಸಂತೋಷವಾಗಿರ್ಬೇಕು, ಒಬ್ರಿಗೊಬ್ರು ಅಣ್ಣ ತಮ್ಮಂದ್ರಂತ ಅನ್ಕೊಂಡು ಸಹಕರಿಸ್ಕೊಂಡು ಜೀವನವನ್ನ ಮಾಡ್ಲಿ ಅನ್ನೋದೇ ವಿಶ್ವಸಂಸ್ಥೆಯ ಆಸೆ ಆಗಿದೆ. ಆದ್ರೆ ಆ ಆಸೆ ನೆರವೇರ್ಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಅಂತ ಪ್ರಭುಪಾದರು ಹೇಳ್ತಾರೆ ಅಲ್ವಾ? ಯಾಕೆ ಅಂತಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಇರ್ಬೇಕು. ಈಗ ನೋಡಿ, ಮನೆಯಲ್ಲಿ ಅಮ್ಮನಿಗೋಸ್ಕರ ನಾವೇನ್ ಮಾಡ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಸಹ ಆ ಮಕ್ಕಳೆಲ್ಲನೂ ಸಹ ಅನುಸರಿಸ್ಕೊಂಡು ನಡೀತಾ ಇರ್ತೀವಿ, ಅಯ್ಯೋ ಅಮ್ಮನಿಗೆ ನೋವು ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟು. ಅಲ್ಲಿ ಯಾರಾದ್ರೂ ಒಬ್ರು ಸೆಂಟರ್ ಇಲ್ಲಿ ಇರ್ಬೇಕು, ಎಲ್ಲರನ್ನ ಒಟ್ಟಿಗೆ ಇಟ್ಕೊಳೋ ತರ. ಅದೇ ತರನೇ ಇಲ್ಲಿ ಕೃಷ್ಣನನ್ನ ನಾವು ನಮ್ಮ ಜೀವನದಲ್ಲಿ ಸೆಂಟರ್ ಆಗಿ ಇಟ್ಕೊಂಡಾಗ ಅಷ್ಟೇನೆ ಆ ಭ್ರಾತೃತ್ವ, ವಸುದೈವ ಕುಟುಂಬಕಂ ಅಂತ ನಾವೇನ್ ಹೇಳ್ತೀವೋ ಅದು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ಚಿತ್ರಕೇತು ಮಹಾರಾಜ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ನಾವು ಆ ಧರ್ಮ ಈ ಧರ್ಮ ಅಂತ ಹೇಳ್ಬಿಟ್ಟು
ನಾವು ಆಚರಿಸಿದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಶ್ರಮ ಏವೈಹಿ ಕೇವಲಂ. ಇವಾಗ ನಮ್ಗೆ ಭಗವದ್ಗೀತೆಯಲ್ಲಿ ಮೊದಲನೇ ಸ್ಕಂದದಲ್ಲಿ ನಿಮ್ಗೆ ಸತ್ಯಾನಂದ ಪ್ರಭುಜಿಗಳು ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ನಾವು ಧರ್ಮವನ್ನ ಪರಿಪಾಲನೆ ಮಾಡಿದಾಗ ನಮ್ಗೆ ಏನು ಸಿಗ್ಬೇಕು, ಅಥವಾ ನಮ್ಮ ಧರ್ಮ ಅಂದ್ರೆ ಕರ್ಮ, ನಾವ್ ಏನ್ ಮಾಡುವಂತಹ ಕರ್ತವ್ಯವನ್ನು ಸಹ ನಾವು ಧರ್ಮ ಅಂತ ಕರಿತೀವಿ ಅಲ್ವಾ. ಇದ್ ನಿನ್ ಧರ್ಮ, ನೀನ್ ಮಾಡ್ಬೇಕು ಅಂತ ಹೇಳಿದ್ವಿ. ಇವಾಗ ಕ್ಷತ್ರಿಯ ಧರ್ಮ, ಅರ್ಜುನಂದು ಧರ್ಮ ಏನು, ಯುದ್ಧ ಮಾಡೋದು. ಅಂದ್ರೆ ನಮ್ಮ ಕರ್ತವ್ಯವನ್ನು ಸಹ ನಾವು ಧರ್ಮ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಇವಾಗ ಆ ಕರ್ತವ್ಯವನ್ನ ನಾವು ಮಾಡಿದಾಗ ನಮ್ಗೆ ಏನ್ ಸಿಗ್ಬೇಕು ಅಂತ ನಾವು ತಿಳ್ಕೊಂಡ್ವಿ ಮೊದಲನೇ ಸ್ಕಂದದಿಂದ. ಯಾರೇ ಆಗ್ಲಿ, ಗೃಹಿಣಿಯಿಂದ ಇಟ್ಕೊಂಡು ಒಂದು ಮಗುವಿಂದನೇ ಇಟ್ಕೊಂಡು ಅವ್ರವರ ಕರ್ಮವನ್ನ ಮಾಡಿದಾಗ ಅವ್ರಿಗೆ ಏನು ಸಿಗ್ಬೇಕು ಅಂತ ನಮ್ಗೆ ತಿಳ್ಕೊಂಡ್ವಿ ನಾವು. ಹರೇ ಕೃಷ್ಣ. ತುಂಬಾ ಮುಖ್ಯವಾಗಿರೋದು, ಇದನ್ನ ನಮ್ಮನ್ನ ಜಡ್ಜ್ ಮಾಡ್ಕೊಳ್ಲಿಕ್ಕೆ ಬೇಕಾಗಿರುವಂತಹ ಒಂದು ವಿಷಯ ಇದು. ನಾವಿದನ್ನ ನಾವೊಂದು ಕರ್ತವ್ಯವನ್ನ ಮಾಡ್ತಾ ಇದೀವಿ, ಒಂದು ಕರ್ಮವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಅದರ ಫಲ ಇದಿರ್ಬೇಕು. ಅವಾಗಷ್ಟೇ ನಾವು ಸರಿಯಾಗಿರೋ ಒಂದು ಕರ್ಮವನ್ನ ಮಾಡ್ತಾ ಇದೀವಿ ಅಂತ. ಇಲ್ಲ ಅಂದ್ರೆ ಶ್ರಮ ಏವೈಹಿ ಕೇವಲಂ ಅಂತ ಹೇಳ್ಬಿಟ್ಟು ಮೊದಲನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಧರ್ಮ ಸ್ವನುಷ್ಠಿತ ಪುಂಸಃ ವಿಶ್ವಕ್ಸೇನಾ ಕಥಾಸು ಯಃ ನಾ ಉತ್ಪಾದಯೇತ್ ಯದೀರತಿಂ ಶ್ರಮ ಏವೈಹಿ ಕೇವಲಂ ಅಂತ ಹೇಳ್ತಾರೆ. ಅಂದ್ರೆ ಏನದು? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಇವಾಗ ನಾವೆಲ್ಲನೂ ಸಹ ಕೆಲ್ಸಕ್ಕೆ ಹೋಗ್ತೀವಿ. ಕೆಲ್ಸಕ್ಕೆ ಹೋದಾಗ ನಮ್ಗೆ ಏನ್ ಸಿಗ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. 1 ತಿಂಗಳು ಪೂರ್ತಿ ಕೆಲ್ಸಕ್ಕೆ ಹೋಗ್ತೀವಿ. ಏನ್ ಸಿಗ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ, ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಂಡಲ್ಲಿ ಸಂಬಳ ಸಿಗ್ಬೇಕು ಅಲ್ವಾ. ಅದೇ ತರನೇ ನಾವ್ ಏನೇ ಒಂದು ಕರ್ಮ ಮಾಡ್ಲಿ, ಅದು ಭೌತಿಕ ಕರ್ಮವೇ ಇರ್ಬೋದು. ಆ ಕರ್ಮ ಮಾಡಿದಾಗ ಸೊ ನಾವು ನಮ್ಮ ಧರ್ಮವನ್ನ ಅಥವಾ ನಮ್ಮ ಕರ್ಮವನ್ನ ಸರಿಯಾಗಿ ಮಾಡ್ತಿದೀವಿ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ನಾವು ಮಾಡುವಂತಹ ಕರ್ಮದಿಂದ ನಮ್ಗೆ ಆ ಭಗವಂತನಲ್ಲಿ ರತಿ ಬರ್ಬೇಕು. ಸೊ ಆ ವಿಶ್ವಕ್ಸೇನ ಅಂತ ನಾವೇನ್ ಕರಿತೀವಿ, ಆ ಭಗವಂತನಲ್ಲಿ ನಮ್ಗೆ ರತಿ ಬಂದಾಗ ಅಷ್ಟೇನೆ ನಮ್ಗೇನಾಗುತ್ತೆ, ನಾವು ಮಾಡ್ತಿರೋಂತಹ ಕರ್ಮ ಸರಿಯಾಗಿದೆ ಅಂತ. ಇಲ್ಲ ಅಂತಂದ್ರೆ ರತಿ ಬರ್ಲಿಲ್ಲ ಅಂತಂದ್ರೆ, ನಾನು 90 ವರ್ಷಗಳ ಕಾಲನು ನಾನು ದುಡಿದ್ರುನು ನನಗೆ ಭಗವಂತನ ಮೇಲೆ ನನಗೆ ಯಾವುದೇ ಒಂದು ಪ್ರೀತಿ ಭಕ್ತಿ ಏನೂ ಬರ್ಲಿಲ್ಲ ಅಂತಂದ್ರೆ ಅದು ಶ್ರಮ ಏವೈಹಿ ಕೇವಲಂ. ನನ್ನ ಮನುಷ್ಯ ಜನ್ಮ ನಿರರ್ಥಕವಾಯ್ತು. ನಾನು ಏನು ನನಗೆ ಆಯಸ್ಸು ಕೊಟ್ಟಿದ್ದಾನೆ ಭಗವಂತ, ಅದನ್ನ ನಾನು ವೇಸ್ಟ್ ಮಾಡಿದೀನಿ. ನಾನು ಸುಮ್ನೆ ಶ್ರಮ ಪಟ್ಟಿದೀನಿ, ಆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಾವ್ ಇವಾಗ ಏನ್ ಹೇಳ್ತೀವಿ, ಬೆಟ್ಟಕ್ಕೆ ಮಣ್ಣು ಹೊತ್ತದ ಹಾಗೆ ಅಲ್ವಾ, ನೀರಿನಲ್ಲಿ ಹೋಮ ಮಾಡ್ದಾಗೆ ಅಂತ ಹೇಳ್ಬಿಟ್ಟು ನಾವ್ ಏನ್ ಹೇಳ್ತೀವೋ ಆ ತರ ಆಗತ್ತೆ. ಸೊ ಅದಕ್ಕೋಸ್ಕರ ಇವಾಗ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಇಲ್ಲಿ ಚಿತ್ರಕೇತು ಮಹಾರಾಜ, ಸೊ ನಾವ್ ಈ ಭಾಗವತ ಧರ್ಮವನ್ನ ನಾವು ಪರಿಪಾಲನೆ ಮಾಡ್ಬೇಕು. ನಾವು ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡಿದ್ರೆ ಅಷ್ಟೇನೆ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡಿಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಆ ಭಾಗವತ ಧರ್ಮದ ಏನೆಲ್ಲ ನಮ್ಗೆ ಸಿಗುತ್ತೆ ಅನ್ನೋದನ್ನ, ಅದರಿಂದ ಏನು ಉಪಯೋಗ ಅನ್ನೋದನ್ನ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಸೊ ಮತ್ತೆ ಭಗವಂತನನ್ನ ನಾವ್ ಏನ್ ಹೇಳ್ತೀವಿ, ನಾವು ನಮ್ಮ ಏಕೈಕ ಹಿತೈಷಿ ಯಾರು? ಕೃಷ್ಣ. ಏಕೈಕ ಹಿತೈಷಿ ಅಲ್ವಾ. ಸೊ ನಮ್ಗೇನು ನಮ್ಮ ಬಂಧು ಬಾಂಧವರು ಅಂತಾನು ಹೇಳೋದಿಲ್ಲ ಅಲ್ವಾ. ನಾವ್ ಅದನ್ನ ಕರೋನಾ ಟೈಮಲ್ಲಿ ಚೆನ್ನಾಗಿ ನೋಡ್ಕೊಂಡ್ವಿ ಅಲ್ವಾ. ನಮ್ಗೆ ನಮ್ಮ ತಂದೆ ತಾಯಿ ನಮ್ಮನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಸಹ ಆ ಸಂದರ್ಭ ಹೇಗಿತ್ತು, ನಾವು ಒಂದ್ ಕಡೆ ತಂದೆ, ಒಂದ್ ಕಡೆ ತಾಯಿ, ಒಂದ್ ಕಡೆ ಎಲ್ಲರನ್ನು ಸಹ ದಿಕ್ಕಾಪಾಲಾಗಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಲ್ಲಿ ಅಡ್ಮಿಟ್ ಆಗಿದ್ವಿ ಅಲ್ವಾ. ಸೊ ಆದ್ರೆ ನಮ್ಮ ಜೊತೆ ನಮ್ಮನ್ನ ಬಿಡದಲೇ ನಮ್ಮ ಜೊತೆ ಇದ್ದವ್ರು ಯಾರು? ಎಂತಹ ಸಮಯದಲ್ಲೂ ನಮ್ಮೊಳಗಿದ್ದ ಪರಮಾತ್ಮ ಮಾತಾಜಿ, ಪರಮಾತ್ಮ ನಮ್ಮನ್ನ ಬಿಡ್ಲೇ ಇಲ್ಲ ಯಾವುದೇ ಕಾರಣಕ್ಕೂ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯದಲ್ಲಿ ಏನ್ ಹೇಳ್ತೀವಿ ನಾವು, 29ನೇ ಶ್ಲೋಕದಲ್ಲಿ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಅಲ್ವಾ. ಸುಹೃದ ಹೋಗ್ಲಿ, ಬರೇ ಮನುಷ್ಯರಿಗೆ ಮಾತ್ರನಾ ಕೃಷ್ಣ ಅವನು ಏಕೈಕ ಹಿತೈಷಿ? ಸುಹೃದಂ ಸರ್ವಭೂತಾನಾಂ, ಎಲ್ಲರಿಗೂನು ಅಲ್ವಾ. ಸರ್ವಭೂತಾನಾಂ ಅಲ್ವಾ. ಅದನ್ನ ನಾವ್ ಯಾರು ಅರ್ಥ ಮಾಡ್ಕೋತೀವೋ, ಅರ್ಥ ಮಾಡ್ಕೊಂಡಾಗ ನಾವೇನ್ ಮಾಡ್ತೀವಿ, ಭಗವಂತನಿಗೆ ಶರಣ ಆಗ್ತೀವಿ, ಆಗ ಶಾಂತಿ ಬರುತ್ತೆ ನಮ್ಗೆ ಅಂತ ಹೇಳಿದ್ರು ಅಲ್ವಾ. ಇವಾಗ ನಮ್ಗೆ ಗೊತ್ತಿರೋ ಹಾಗೇನೆ ಪರೀಕ್ಷಿತ ಮಹಾರಾಜನ ನೀವು ತಿಳ್ಕೊಂಡ್ರಿ ಅಲ್ವಾ. ಭಾಗವತಮಲ್ಲಿ ಈಗ 19 ದಿನಗಳ ಕಾಲ ಪ್ರಭುಜಿ ಅದ್ಭುತವಾಗಿ ತಗೊಂಡ್ರು ಅಲ್ವಾ. ಸೊ ನಿಮ್ಗೆ ಒಳ್ಳೆ ರಾಜ ಅಂದ್ರೆ ನಿಮ್ಗೆ ಏನಂತ ಅರ್ಥ ಆಯ್ತು? ಪರೀಕ್ಷಿತ ಮಹಾರಾಜನನ್ನ ನಾವು ಒಳ್ಳೆ ರಾಜ ಅಂತ ಕೊಂಡಾಡ್ತೀವಿ. ಯಾಕೆ ಅವನನ್ನ ನಾವು ಒಳ್ಳೆ ರಾಜ ಅಂತ ಕೊಂಡಾಡ್ತೀವಿ? ಧರ್ಮ ರೀತಿಲಿಂದ ಎಲ್ಲಾ ಕಡೆಯಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅಂದ್ರೆ ಏನ್ ಅರ್ಥ? ನನ್ಗ ಅಷ್ಟೊಂದ್ ನಾಲೆಡ್ಜ್ ಇಲ್ಲ. ಎಲ್ಲಾ ರೀತಿಯಿಂದ ಚೆನ್ನಾಗಿ ಅಂದ್ರೆ ನಂಗೆ ಗೊತ್ತಾಗ್ಲಿಲ್ಲ. ಸೊ ಅದನ್ನ ಬಿಡಿಸಿ ಹೇಳ್ಬೇಕಂದ್ರೆ ಹೇಗೆ ಹೇಳ್ತೀರಾ?
ಹ್ಮ್ ಅವ್ರ ಚಕ್ರವರ್ತಿ ಆಗಿದ್ರು, ಎಲ್ಲಾ ಪ್ರಜೆಗಳನ್ನು ತಮ್ಮ ಮಕ್ಕಳ ತರಾನೇ ನೋಡ್ಕೊಂತ ಇದ್ರು. ಯಾರಿಗೂ ಅವ್ರಿದ್ದಾಗ ಯಾರಿಗೂ ಹ್ಮ್ ನೋವಾಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಧರ್ಮ ಹ್ಮ್ ಪಾಲಿಸ್ಕೊಂಡ್ ಬರ್ತಾ ಇದ್ರು. ಯಾರಿಗೂ ಅವನ್ ಅಲ್ವಾ? ರಾಜ್ಯದಲ್ಲಿ ಯಾರು ಸೊ ಮಕ್ಕಳ ತರ ಎಲ್ಲಾರು ನೋಡ್ಕೋತಾ ಇದ್ರು. ಎಲ್ಲರೂ ಅಂದ್ರೆ ಯಾರು ಮಾತಾಜಿ? ಪ್ರಜೆಗಳು ಪ್ರಜೆಗಳಂದ್ರೆ ಮತ್ತೆ ಯಾರು? ಜನಗಳು ಅಲ್ಲಿಲ್ಲ, ಊರಲ್ಲ ಅವರು ರಾಜ್ಯದಲ್ಲಿ ಇರೋ ಜನಗಳು, ಈವನ್ ಪ್ರಾಣಿ ಪಕ್ಷಿಗಳು ಅವ್ರಿಗೆ ಅದು ಪಶುಗಳು ಅದಕ್ಕೂ ಇಂಪಾರ್ಟೆಂಟ್ ಅಲ್ವಾ? ನೋಡಿ, ಇಲ್ಲಾಂದ್ರೆ ನೀವು ನೋಡ್ದ ಹಾಗೇನೆ ಭಾಗವತಮಲ್ಲಿ ಆ ಹಸು ಮತ್ತೆ ಆ ಹೆತ್ತು ಅವೆರಡನ್ನು ಕಣ್ಣೀರ್ ಸುರಿಸ್ತಾ ಇರೋದಕ್ಕೆ 2 ಚಾಪ್ಟರ್ಸ್ ಇದೆ ಅಲ್ವಾ? ಅಂದ್ರೆ ಎಷ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ? ಆ ಸುಹೃದಂ ಸರ್ವಭೂತಾನಾಂ, ಸರ್ವಭೂತ ಅಂತಂದ್ರೆ ಸಕಲ ಜೀವರಾಶಿಗಳು, ಬರೇ ಮನುಷ್ಯರು ಒಬ್ರೇ ಅಲ್ಲ. ನಾವಿವಾಗ ಯಾವ ತರ ಬದುಕ್ತಾ ಇದೀವಿ, ನಮ್ಗೆ ಈ ಮಾಡರ್ನ್ ಎಜುಕೇಶನ್ ಯಾವ ತರ ನಾಲೆಡ್ಜ್ ಕೊಡ್ತಾ ಇದೆ ಅಂತಂದ್ರೆ ಮನುಷ್ಯರೇ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದಾರೆ. ನಮಗೋಸ್ಕರ ನಾವು ಯಾವುದೇ ಜೀವಿಯನ್ನ ನಾವು ಬಲಿ ಕೊಡ್ಬೋದು ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಅಲ್ವಾ? ಇಲ್ಲ, ನಮ್ಗೆ ಭಾಗವತಂ ಏನ್ ತಿಳಿಸ್ಕೊಡ್ತಾ ಇದೆ ಅಲ್ವಾ? ಎಲ್ಲಾ ಜೀವರಾಶಿಗಳು, ಅದಕ್ಕೋಸ್ಕರ ನಮ್ಗೆ ಆ 19 ಚಾಪ್ಟರ್ ಅಲ್ಲಿ 2 ಚಾಪ್ಟರು ಆ ಪ್ರಾಣಿಗಳ ಬಗ್ಗೆ ಇದೆ. ಎಷ್ಟು ಆಶ್ಚರ್ಯ ಆಗತ್ತಲ್ವಾ? ಆ ಪ್ರಾಣಿಗಳದ್ದು ಮನಸ್ಥಿತಿನ ನಾವ್ಯಾಕೆ ತಿಳ್ಕೊಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಅಂದ್ರೆ ಆ ಪರೀಕ್ಷಿತ ಮಹಾರಾಜ ಆ ಪ್ರಾಣಿಗಳಿಗೂ ಸಹ ಅವ್ರ ಕಣ್ಣಲ್ಲಿ ಕಂಬನಿಯನ್ನ ಬರೋದನ್ನ ಅವನು ಸಹಿಸ್ತಾ ಇಲ್ಲ. ಅವನಿಗೆ ಎಷ್ಟು ಆಶ್ಚರ್ಯ ಆಗತ್ತೆ ಅಲ್ವಾ? ನನ್ನ ರಾಜ್ಯದಲ್ಲಿ ಹಸು ಮತ್ತೆ ಎತ್ತು ಕಣ್ಣೀರು ಸುರಿಸೋದಾ ಅಂತ ಹೇಳ್ಬಿಟ್ಟು ಅಲ್ವಾ? ನಾವು ದಿನ ಬೆಳಗಾದ್ರೆ ನಾವು ನೋಡ್ತಾ ಇದೀವಿ, ನಾವು ಪ್ರಾಣಿಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ, ಆದ್ರೂ ನಾವು ನಮ್ ಪಾಡಿಗೆ ನಾವು ಆರಾಮಾಗಿರ್ತೀವಿ ಅಲ್ವಾ? ನಾವು ಭಾಗವತ ಧರ್ಮವನ್ನ ಪಾಲನೆ ಮಾಡ್ತಾ ಇದೀವ? ಇಲ್ಲ. ಸುಹೃದಂ ಸರ್ವಭೂತಾನಾಂ, ಎಲ್ಲಾ ಪ್ರಾಣಿಗಳಿಗೂ ಸಹ ನಾವು ಒಂದೇ ಅಂತ ನಾವು ಟ್ರೀಟ್ ಮಾಡ್ತಾ ಇದೀವ? ಇಲ್ಲ ಅಲ್ವಾ? ಸೊ ಅದಕ್ಕೆ ನಾವು ನಮ್ಮನ್ನ ತುಲನೆ ಮಾಡ್ಕೊಳ್ಲಿಕ್ಕೆ ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕಗಳನ್ನ ಇಲ್ಲಿ ಚಿತ್ರಕೇತು ಮಹಾರಾಜ ತಿಳಿಸಿಕೊಡ್ತಾ ಇದ್ದಾರೆ. ಆ ಭಾಗವತ ಧರ್ಮವನ್ನ ನಾವು ಪರಿಪಾಲನೆ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ನಾವು ಈ ದೇಹದಲ್ಲಿ ಇರೋದ್ರಿಂದ ನಾವು ಈ ಭಾಗವತ ಧರ್ಮದ ಜೊತೆ ನಾವು ನಮ್ಮ ಕರ್ತವ್ಯವನ್ನು ನಾನು ಮಾಡ್ಬೇಕಾಗತ್ತೆ. ನಾನು ಗೃಹಿಣಿಯಾಗಿ ಇಲ್ಲ, ನಾನು 3 ಹೊತ್ತು ಜಪನೆ ಮಾಡ್ಕೊಂಡು ಕುತ್ಕೋತೀನಿ, ನಾನು ಅಡ್ಗೆ ಮಾಡಲ್ಲ, ಏನಿಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ, ಇಲ್ಲ, ಹಂಗ್ ಹೇಳಂಗಿಲ್ಲ ಅಲ್ವಾ? ಸೊ ನಾವು ನಮ್ಮ ಕರ್ತವ್ಯವನ್ನ ನಾವು ಮಾಡ್ಲೇಬೇಕು. ಯಾವಾಗ ನಾವು ಕರ್ತವ್ಯವನ್ನ ನಾವು ಬಿಡಬಹುದು ಅಂದ್ರೆ ಇವಾಗ ಪ್ರಭುಪಾದರಂತಹ ಒಂದು ಹಂತಕ್ಕೆ ಬಂದಾಗ ಅವ್ರೇನ್ ಮಾಡಿದ್ರು, ಇಡೀ ವಿಶ್ವಕ್ಕೆನೆ ಅವರು ಕೃಷ್ಣನನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ ಅಲ್ವಾ? ಆಗ ಅವರು ತಮ್ಮ ಧರ್ಮವನ್ನ ಅವರು ಪತಿ ಧರ್ಮವನ್ನ ಅವರು ತ್ಯಜಿಸಿದ್ರು ಅಲ್ವಾ? ತನ್ನ ಹೆಂಡತಿಯನ್ನ ಬಿಟ್ಟು ಹೋದ್ರು, ಮಕ್ಕಳನ್ನ ಬಿಟ್ಟು ಹೋದ್ರು. ಆಗ ಮಾಡಬಹುದು ಅಲ್ವಾ? ಚೈತನ್ಯ ಮಹಾಪ್ರಭುಗಳನ್ನ ಹಾಗೇನೆ ಅಲ್ವಾ? ಇನ್ನ ಎಷ್ಟು ಎಳೆ ವಯಸ್ಸಲ್ಲಿರುವಂತಹ ಹೆಂಡತಿಯನ್ನ ಅವ್ರು ಬಿಟ್ಟು ಹೋದ್ರು ಅಲ್ವಾ? ತಾಯಿಯನ್ನ ಬಿಟ್ಟು ಹೋದ್ರು ಅವರು. ಆವಾಗ ಯಾವಾಗ ನಾವು ನಮ್ಮ ಕರ್ತವ್ಯವನ್ನ ತ್ಯಜಿಸ್ಲಿಕ್ಕೆ ಸಾಧ್ಯ ಅಂತಂತಂದ್ರೆ ನಾವು ತುಂಬಾ ಇನ್ನ ಉನ್ನತವಾದ ಒಂದು ಏನು ಧರ್ಮ ಅಂದ್ರೆ ಈ ಧರ್ಮವನ್ನ ಎಲ್ಲರಿಗೂ ಹಂಚ್ಲಿಕ್ಕೆ ಹೋಗ್ತಾ ಇದೀವಿ ಅಂದಾಗ ಮಾತ್ರ ನಾವು ನಮ್ಮ ಆ ಸ್ವಧರ್ಮ ಏನಿದೆ ಅದನ್ನ ನಾವು ತ್ಯಜಿಸಬಹುದು ಅಲ್ವಾ? ಅದಕ್ಕೇನೆ ನಾವಿಲ್ಲಿ ಭಾಗವತ ಧರ್ಮವನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಭಾಗವತ ಧರ್ಮ ಅಂದ್ರೆ ಮುಖ್ಯವಾಗಿ ನಾವು ಭಗವಂತನ ಪಾದ ಕಮಲಗಳಲ್ಲಿ ನಾವು ಆಶ್ರಯವನ್ನ ಪಡಿಬೇಕು ಅಲ್ವಾ? ಇದಕ್ಕಿಂತ ಮುಂಚಿನ ಶ್ಲೋಕದಲ್ಲಿ ನಮ್ಗೆ ಏನ್ ಹೇಳ್ತಾರೆ ಚಿತ್ರಕೇತು ಮಹಾರಾಜ, ಅದನ್ನೇ ಅವರು ಹೇಳುದು ಅಲ್ವಾ? ಭಗವಂತನ ಪಾದ ಕಮಲಗಳಲ್ಲಿ ನಾವು ಆಶ್ರಯನ ಪಡಿಬೇಕು, ದಾಸನಾಗಿರ್ಬೇಕು ಅಂತ ಹೇಳ್ತಾರೆ. ಅದು ಅಷ್ಟು ಈಸಿನಾ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನ ಪಡೆಯೋದು? ಇಲ್ಲ ಅಲ್ವಾ? ನಾವು ಭಗವಂತನ ಆ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇನೆ ನಾವು ಆ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನ ಪಡಿಬೇಕು ಅನ್ನೋ ಒಂದು ಬಯಕೆನಾದ್ರೂ ಬರುತ್ತೆ ಅಲ್ವಾ? ಇಲ್ಲಾಂದ್ರೆ ನಮ್ಗೆ ಯಾಕೆ, ನಮ್ಗೆ ಯಾವಾಗ್ಲೂ ನಾನು, ನನ್ನವರು, ನನ್ ಬಿಟ್ರೆ ಇನ್ಯಾರು ಇಲ್ಲ ಅಂತಾನೆ ನಾವು ಯೋಚನೆ ಮಾಡ್ತಿರ್ತೀವಿ ಅಲ್ವಾ? ಸೊ ಭಗವಂತನ ಪದ್ಮಗಳಲ್ಲಿ ಆಶ್ರಯ ಪಡೆಯೋದನ್ನ ಭಾಗವತ ಧರ್ಮ ಅಂತ ಹೇಳ್ತಾರೆ. ಸೊ ಇವಾಗ ನಮ್ಮ ಧರ್ಮ ಏನು ಅಂತಂದ್ರೆ ಭಗವಂತನಿಗೆ ಶುದ್ಧ ಭಕ್ತಿ ಸೇವೆಯನ್ನ ಮಾಡ್ಬೇಕು ಅಲ್ವಾ? ನಿಮ್ಗೆ ಅದನ್ನೇ ನೀವು ಪ್ರಭುಜಿಗಳು ನಿಮ್ಗೆ 40ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿರೋದು ಅಲ್ವಾ? ಎಂತಹ ಶುದ್ಧ ಭಕ್ತಿಯನ್ನ ಮಾಡ್ಬೇಕು? ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ದಲೆ ನಾವು ಭಗವಂತನ ಸಂತೋಷಕ್ಕೋಸ್ಕರ ನಾವು ಸೇವೆಯನ್ನ ಮಾಡ್ಬೇಕು. ಯಾವ ತರ ಸೇವೆಯನ್ನ ಮಾಡ್ಬೇಕು? ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ ಅಲ್ವಾ? ಉತ್ತಮ ಭಕ್ತಿ ಅಂತಂದ್ರೆ ಏನು? ನಮ್ಮ ಇಂದ್ರಿಯಗಳನ್ನ ಆ ಇಂದ್ರಿಯಗಳ ಒಡೆಯನಾದ ಭಗವಂತನ ಸೇವೆಗೆ ನಾವು ಮುಡಿಪಾಗಿ ಇಡ್ಬೇಕು. ಆವಾಗ ಅದು ನಾವು ಆ ಸರಿಯಾದ ಧರ್ಮವನ್ನ, ಆ ಭಾಗವತ ಧರ್ಮವನ್ನ ನಾವು ಪಾಲನೆ ಮಾಡ್ತಾ ಇದೀವಿ ಅನ್ನೋ ತರ ಆಗತ್ತೆ. ಸೊ ಇವಾಗ ನಾವು ಈ ಭಾಗವತ ಧರ್ಮವನ್ನ ನಾವು ಎಲ್ಲಿ ಕಲ್ತ್ಕೋಬಹುದು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ ಭಾಗವತ ಧರ್ಮವನ್ನ ಎಲ್ಲಿ ಕಲ್ತ್ಕೋಬಹುದು ಅಂತಂದ್ರೆ ನಾರದರು ಮತ್ತೆ ಶುಕ ಮುನಿಗಳು ಆ ಭಕ್ತ ಪರಂಪರೆಯಲ್ಲಿ ಏನ್ ಬಂದಿದೆ, ವ್ಯಾಸರು ಆ ಭಕ್ತ ಪರಂಪರೆಯಲ್ಲಿ ಏನ್ ಬಂದಿದೆಯೋ ಆ ಜ್ಞಾನವೇ ಭಾಗವತ ಧರ್ಮವನ್ನ ಬೋಧಿಸುತ್ತೆ. ಆ ಧರ್ಮವನ್ನ ನಾವು ಪಾಲನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಈ ಭಾಗವತ ಧರ್ಮವನ್ನ ಪಾಲನೆ ಮಾಡಿದಾಗ ಏನ್ ಸಿಗುತ್ತೆ ಅಂತ ನಮ್ಗೆ ಯೋಚನೆ ಮಾಡಿದಾಗ ನಾವ್ ಇವಾಗ ಬೇರೆ ಧರ್ಮವನ್ನ ನಾವು ಪಾಲನೆ ಮಾಡಿದಾಗ
ಮತ್ತೆ ಈ ಭಾಗವತ ಧರ್ಮವನ್ನ ಪಾಲನೆ ಮಾಡಿದಾಗ ನಮ್ಮ ಮನಸ್ಥಿತಿ ಯಾವ ತರ ಇರುತ್ತೆ ಅದರ ಮೇಲೆ ನಾವು ಅರ್ಥ ಮಾಡ್ಕೋಬಹುದು ಈ ಭಾಗವತ ಧರ್ಮ ಎಷ್ಟು ಉತ್ಕೃಷ್ಟವಾಗಿದೆ ಅಂತ ಹೇಳ್ಬಿಟ್ಟು. ಸೊ ಅಂತಹ ಒಂದು ಧನ್ಯತೆಯ ಭಾವ ನಮ್ಮಲ್ಲಿ ಇರುತ್ತೆ ನೋಡಿ. ಇಲ್ಲಿ ಅದೆಂತಹ ಧನ್ಯತೆ ಅಂತಂದ್ರೆ ದೇವೋತ್ತಮ ಪರಮ ಪುರುಷನಿಂದ ಬಹುವಾಗಿ ಕೃಪೆ ಗಳಿಸಿದ ಭಾವವನ್ನ ಹೊಂದುತ್ತಾನೆ. ನಾವು ಈ ಭಾಗವತ ಧರ್ಮವನ್ನ ನಾವು ಪರಿಪಾಲಿಸಿದ್ರೆ ನಮ್ಗೆ ಭಗವಂತನ ಕೃಪೆ ಸಿಗುತ್ತೆ. ಆ ಭಗವಂತನ ಕೃಪೆಯನ್ನ ಪಡ್ಕೊಂಡಾಗ ನಮ್ಗೆ ಎಂತಹ ಭಾವ ಬರುತ್ತೆ, ಅಂತಹ ಭಾವವನ್ನ ನಾವು ಹೊಂದ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ನಾವ್ ಇವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡ್ರೆ ಏನಾಗುತ್ತೆ, ನಮ್ಮ ಆತ್ಮ ಪರಮಾತ್ಮನ ಸಂಪರ್ಕಕ್ಕೆ ಬರುತ್ತೆ ಅಂತ ಹೇಳ್ತೀವಿ ಅಲ್ವಾ. ಆ ಆನಂದವನ್ನ ನಾವು ಯಾವುದೇ ಒಂದಕ್ಕೆ ನಾವು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ ಅಲ್ವಾ. ಸೊ ಇಂತಹ ಒಂದು ವ್ಯತ್ಯಾಸ ಆ ಭಕ್ತನಿಗೆ ಮಾತ್ರ ಅದು ತಿಳಿದಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಪರೀಕ್ಷಿತ ಮಹಾರಾಜ ಸಾರಿ ಯಾರು ಶೌನಕಾದಿ ಋಷಿಗಳು ಪ್ರಶ್ನೆಯನ್ನ ಕೇಳ್ತಾರೆ ಅಲ್ವಾ ಸುತ ಗೋಸ್ವಾಮಿ ಅವರಿಗೆ. ಏನು ಪ್ರಶ್ನೆಯನ್ನ ಕೇಳ್ತಾರೆ ಅವರು? 6 ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಮೊದಲನೇ ಅಧ್ಯಾಯದಲ್ಲಿ. ಅದರಲ್ಲಿ ತುಂಬಾ ಒಂದು ಮುಖ್ಯವಾಗಿರೋ ಪ್ರಶ್ನೆ ಏನ್ ಕೇಳ್ತಾರೆ, ಲೋಕಹಿತವಾಗಿರೋ ಒಂದು ಪ್ರಶ್ನೆ ಏನ್ ಕೇಳ್ತಾರೆ? ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಹರೇ ಕೃಷ್ಣ. ಮಾತಾಜಿ ಪರಮೋನ್ನತ ಕರ್ತವ್ಯ ಯಾವುದು ಅಂತ ಕೇಳ್ತಾರಲ್ವಾ. ಎಲ್ಲ ಜನಸಾಮಾನ್ಯರು ಆಚರಿಸಲೇಬೇಕಾದಂತಹ ಕರ್ತವ್ಯ ಯಾವುದು ಅಂತ ಕೇಳ್ತಾರೆ. ಅಂದ್ರೆ ಎನಿ ಕಾಸ್ಟ್ ಅವ್ರು ಯಾವುದೇ ಒಂದು ಇದ್ರಲ್ಲಿ ಇರ್ಲಿ ಅಲ್ವಾ, ಅವರು ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣ ಏನೇ ಇದ್ರೂ ಸಹ ಎಲ್ಲರೂ ಪರಿಪಾಲನೆ ಮಾಡೋ ಬೇಕಾಗಿರುವಂತಹ ಧರ್ಮ ಯಾವುದು ಅಂತಂತಂದ್ರೆ ದೇವೋತ್ತಮ ಪರಮ ಪುರುಷನಿಗೆ ಭಕ್ತಿ ಸೇವೆಯನ್ನ ಮಾಡೋದು ಅಲ್ವಾ. ಅದು ಯಾವ ತರ ಮಾಡ್ಬೇಕು ನಾವು? ಅಹೈತುಕಿ ಅಪ್ರತಿಹತ ಅಲ್ವಾ, ನಿರಂತರವಾಗಿ ಮಾಡ್ಬೇಕು ಅಲ್ವಾ. ನನಗೆ ಸಮಯ ಸಿಕ್ಕಿದಾಗ ಮಾಡ್ತೀನಿ ಅಂತಲ್ಲ ಅಲ್ವಾ, ನಿರಂತರವಾಗಿ ಸದಾ 24 ಗಂಟೆಗಳ ಕಾಲ. ಯಾಕೆ ನಾವು 24 ಗಂಟೆಗಳ ಕಾಲ ಭಗವಂತನ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ? ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಸಾವು ಅನ್ನೋದು ಮನುಷ್ಯನಿಗೆ ಯಾವಾಗ ಬೇಕಾದ್ರೂ ಪುರುಷೋತ್ತಮ ದೇವನಡಿಗೆ ಸಾವು ಅನ್ನೋದು ಯಾವಾಗ್ಲೂ ಬರುತ್ತೆ. ನಮ್ಗೆ ಎಕ್ಸಾಮ್ ದಿವಸ ಯಾವತ್ತು? ಆ ಸಾವಿನ ದಿನ. ನಾವು ಸಾವಿನ ದಿನ ನಾವು ಭಗವಂತನನ್ನ ಸ್ಮರಣೆ ಮಾಡ್ಕೋಬೇಕು ಅಂತಂದ್ರೆ ನಾವ್ ಹೇಗ್ ಪ್ರಾಕ್ಟೀಸ್ ಮಾಡಿರ್ಬೇಕು? ಪ್ರತಿ ಕ್ಷಣದಲ್ಲೂ ನಾವು ನಮ್ಮ ಜೀವನ ಪೂರ್ತಿ ನಾವು ಪ್ರಾಕ್ಟೀಸ್ ಮಾಡಿರ್ಬೇಕು. ಅವಾಗಷ್ಟೇ ನಮ್ಗೆ ಆ ಭಗವಂತನ ನಾಮಸ್ಮರಣೆ ನಮ್ಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಅಲ್ಲಿ ಏನ್ ಹೇಳ್ತಾ ಇದಾರೆ? ಸೊ ಅಪ್ರತಿಹತ. ಸೊ ನಾವು ಯಾವುದೇ ಒಂದು ತಡೆ ಇಲ್ದಲೆ ನನಗೆ ಏನೋ ಒಂದು ನಾವು ಸಬೂಬ್ ಕೊಡ್ತೀವಿ ಅಲ್ವಾ, ನನಗೆ ಇವತ್ತು ಹುಷಾರಿರ್ಲಿಲ್ಲ, ನನ್ ತಲೆ ನೋವ್ತಾ ಇತ್ತು ಅಥವಾ ಮನೇಲಿ ತುಂಬಾ ಕೆಲಸ ಇತ್ತು ಅದಕ್ಕೆ ನಾನು ಇವತ್ತು ಜಪ ಮಾಡಿಲ್ಲ. ಇಲ್ಲ, ನಾವೇನು ನಾವು ಎಕ್ಸ್ಕ್ಯೂಸ್ ಕೊಡೋ ಹಾಗೆ ಇಲ್ಲ ಅಲ್ವಾ. ಸೊ ನಿರಂತರವಾಗಿ ನಾವು ಮಾಡ್ಬೇಕಾಗತ್ತೆ. ಮತ್ತೆ ಇದ್ರಲ್ಲಿ ಯಾವುದೇ ಒಂದು ಏನು ಬಡವ ಬಲ್ಲಿದ ಆ ತರದ್ ಯಾವುದೇ ಒಂದು ಅಡೆತಡೆ ಇಲ್ಲ. ಇವಾಗ ನಾನು ಯಾವ್ದಾದ್ರು ಒಂದು ಹೈಯರ್ ಎಜುಕೇಶನ್ ಮಾಡ್ಬೇಕಂದ್ರೆ ನನಗಂತಹ ಒಂದು ಸ್ಕೋರ್ ಬಂದಿಲ್ಲ ಅಂದ್ರೆ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಭಾಗವತ ಧರ್ಮವನ್ನ ಯಾರು ಬೇಕಾದ್ರೂ ಅದನ್ನ ಮಾಡಬಹುದು ಅಲ್ವಾ. ಮತ್ತೆ ನಾವು ಮಾಡೋ ಉದ್ದೇಶ ಏನು? ನಾವು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಅಲ್ಲ, ಭಗವಂತನ ಸಂತೋಷಕ್ಕೋಸ್ಕರ ನಾವು ಮಾಡ್ಬೇಕಾಗತ್ತೆ ಅಲ್ವಾ. ಅದೇನೇನೆ ಎಲ್ಲ ಪ್ರತಿಯೊಬ್ಬ ಮಾನವನು ಮಾಡ್ಬೇಕಾಗಿರುವಂತಹ ಏಕೈಕ ಕರ್ತವ್ಯ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇದು 41ನೇ ಶ್ಲೋಕದ್ದು ನೀವು ಅನುವಾದ ಮತ್ತೆ ಭಾವಾರ್ಥವನ್ನ ಓದಿದ್ದೀರಾ. ಸೊ ಇದ್ರಲ್ಲಿ ನಮ್ಗೆ ಭಾವಾರ್ಥದಲ್ಲಿ ಏನ್ ಹೇಳ್ತಾ ಇದಾರೆ? ಇದರಲ್ಲಿ ಅನುವಾದ ಒಂದ್ಸತಿ ಓದ್ತೀನಿ. ಭಾಗವತ ಧರ್ಮವನ್ನು ವಿನಾಯಿಸಿ ಬೇರೆಲ್ಲ ಧರ್ಮ ಪಂಥಗಳು ವಿರೋಧಾಭಾಸಗಳಿಂದ ತುಂಬಿದ್ದಾಗಿವೆ. ಸೊ ಇವಾಗ ನಾವೇನಾದ್ರೂ ನಮ್ಗೆ ಈ ಜ್ಞಾನ ಇಲ್ದಲೆ ನಾವ್ ಯಾವ್ದೋ ಒಂದು ಧರ್ಮವನ್ನ ಪರಿಪಾಲನೆ ಮಾಡಿದ್ರೆ ನೋಡಿ ಯಾವ ತರ ಹೇಳ್ತಾ ಇದಾರೆ, ಅಲ್ಲಿ ವಿರೋಧಾಭಾಸ ಇದೆ ಅಂತ ಹೇಳ್ತಾ ಇದಾರೆ. ಅದ್ರಲ್ಲಿ ಯಾವ ತರ ಇದೆ? ಕಾಮ್ಯ ಫಲಗಳ ಮತ್ತು ನೀನು ನಾನು ನಿನ್ನದು ನನ್ನದು ಎಂಬ ತಾರತಮ್ಯಗಳ ಕಲ್ಪನೆಯ ರೀತಿ ಕೆಲಸ ಮಾಡುತ್ತದೆ. ನಾವ್ ಇದಕ್ಕಿಂತ ಮುಂಚೆ ನಾವ್ ಏನ್ ತಿಳ್ಕೊಂಡ್ವಿ? ಉದ್ದೇಶರಹಿತವಾಗಿರುವಂತಹ ಒಂದು ಭಗವಂತನ ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿದ್ವಿ ಅಲ್ವಾ. ಆದ್ರೆ ಇಲ್ಲಿ ಬೇರೆ ಧರ್ಮಗಳಲ್ಲಿ ಅವ್ರಿಗೆ ಯಾವುದೇ ಒಂದು ಏನು ಇಂತಹ ಒಂದು ಉನ್ನತವಾದ ಉದ್ದೇಶನೇ ಇರೋದಿಲ್ಲ. ಅವ್ರಿಗೆ ಯಾವ ತರ ಇರುತ್ತೆ? ನಾನು ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯ ಅಥವಾ ಒಂದೇನೋ ದಾನ ಧರ್ಮ ಮಾಡಿದ್ರೆ ನನಗೇನ್ ಸಿಗುತ್ತೆ, ಇದನ್ನ ಮಾಡಿದ್ರೆ ನಿಮ್ಗೆ ಇದನ್ನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಕಾಮ್ಯ ಫಲಗಳ ಬಗ್ಗೆ ಅವ್ರಿಗೆ ಏನು ಒಂದು ವ್ಯಾಮೋಹ ಇರುತ್ತೆ. ಮತ್ತೆ ನೀನು ನಾನು ನಿನ್ನದು ನನ್ನದು ಅನ್ನೋ ಒಂದು ತಾರತಮ್ಯ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಪ್ರಜ್ಞೆಯು ಶ್ರೀಮದ್ ಭಾಗವತದ ಅನುಯಾಯಿಗಳಿಗಿಲ್ಲ. ಯಾಕೆಂದ್ರೆ ನಮ್ಗೆಲ್ಲರೂ ಭಗವಂತನನ್ನ ಕೃಷ್ಣನನ್ನ ಸೆಂಟರ್ ಆಗಿ ಇಟ್ಕೊಂಡಾಗ ಏನಾಗತ್ತೆ? ನಮ್ಗೆ ವಸುದೈವ ಕುಟುಂಬಕಂ ಎಲ್ಲರನ್ನೂ ಸಹ ಸರ್ವಭೂತ ಹಿತ, ಎಲ್ಲ ಜೀವರಾಶಿಗಳ ಹಿತವನ್ನ ನಾವು ಬಯಸ್ತಾ ಇರ್ತೀವಿ. ಭಾಗವತ ಅನುಯಾಯಿಗಳಿಗೆ ಇರುವುದು ಕೃಷ್ಣ ಪ್ರಜ್ಞೆಯೊಂದೇ. ನೋಡಿ, ಅವರಿಗೆ ಬೇರೆ ಇನ್ಯಾವುದೇ ಒಂದು ಪ್ರಜ್ಞೆ ಇಲ್ಲ, ಕೃಷ್ಣ ಪ್ರಜ್ಞೆ ಒಂದೇ. ಇವರು ಕೃಷ್ಣನು ಅವರವನೆಂದು, ಅವರು ಕೃಷ್ಣನಿಗೆ ಸೇರಿದವರೆಂದು ಆಲೋಚಿಸುತ್ತಾರೆ ಅಲ್ವಾ. ಸೊ ಇವಾಗ ನಮ್ಗೆ ಏನಾಗತ್ತೆ?
ನಮ್ಗೆ ನಾವು ಸಾಮಾನ್ಯವಾದ ಮನಸ್ಥಿತಿಯಲ್ಲಿ ಇದ್ದಾಗ ಯಾರನ್ನಾದ್ರೂ ಹೊಗಳಿದ್ರೆ ನಮ್ಗೆ ಏನನ್ಸುತ್ತೆ, ನಮ್ಗೆ ಅಸೂಯೆ ಆಗತ್ತೆ ಅಲ್ವಾ. ಆದ್ರೆ ಭಕ್ತರಿಗೆ ಹಾಗಲ್ಲ. ಭಕ್ತರಿಗೆ ಯಾರಾದ್ರೂ ಇವಾಗ ಆ ತನ್ನ ಸರಿಸಮನಾಗಿರೋ ಅಂದ್ರೆ ತಮ್ಮ ಜೊತೆನೆ ಅವರು ಈ ಭಕ್ತಿ ಮಾರ್ಗಕ್ಕೆ ಬಂದಿರ್ತಾರೆ ಅನ್ಕೊಳ್ಳಿ, ಅವ್ರನ್ನ ಯಾರಾದ್ರೂ ಹೊಗಳಿದಾಗ್ಲೂ ಸಹ ಅವ್ರಿಗೆ ದ್ವೇಷ ಆಗೋದಿಲ್ಲ, ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದಾನೆ, ನಾನು ಸಹ ಅವನ ತರನೇ ಸೇವೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂತಹ ಒಂದು ಮನಸ್ಥಿತಿಯಲ್ಲಿ ಯೋಚನೆ ಮಾಡ್ತಾರೆ. ಆದ್ರೆ ಇಲ್ಲಿ ಬೇರೆ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇರೋರು ಅಂತಹ ಒಂದು ಉದಾತ್ತವಾದ ಆಲೋಚನೆಯನ್ನು ಅವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಕೃಷ್ಣ ಪ್ರಜ್ಞೆಯಲ್ಲಿ ಅವ್ರು ಏನ್ ಯೋಚನೆ ಮಾಡ್ತಾರೆ, ಕೃಷ್ಣನು ಅವರವನೆಂದು, ಕೃಷ್ಣನಿಗೆ ಅವರು ಸೇರಿದವರೆಂದು ಆಲೋಚಿಸುತ್ತಾರೆ. ಇನ್ನು ಹೀನ ದರ್ಜೆಯ ಧರ್ಮ ಪಂಥಗಳುಂಟು. ಶತ್ರು ಮರ್ದನ ಅಥವಾ ಯೋಗ ಶಕ್ತಿಯ ಗಳಿಕೆ ಈ ಪಂಥಗಳ ಆಲೋಚನಾ ಮಾರ್ಗವಾಗಿದೆ ಅಲ್ವಾ. ನಾವು ನೋಡ್ತೀವಿ ಅಲ್ವಾ, ಇವಾಗ ಬೇರೆ ಧರ್ಮಗಳಲ್ಲಿ ಅವರು ಶತ್ರುಗಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಸಾಯಿಸ್ತಾರೆ ಅಲ್ವಾ. ನಮ್ಮ ಧರ್ಮಕ್ಕೆ ಇವರು ಕನ್ವರ್ಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಮತ್ತೆ ಅವ್ರಿಗೆ ಇನ್ನ ಏನ್ ತರ ಇರುತ್ತೆ, ಯೋಗ ಶಕ್ತಿಗಳು ನಾವು ನೋಡಿದೀವಿ ಅಲ್ವಾ, ಅಷ್ಟ ಸಿದ್ಧಿಗಳಿದೆ. ಆತರ ಯಾವುದೇ ಒಂದು ಸಿದ್ಧಿಯನ್ನ ಗಳಿಸ್ಕೊಂಡು ಹೆಸರನ್ನ ಪಡ್ಕೋಬೇಕು ಅನ್ನೋ ಒಂದು ಇಚ್ಛೆಯನ್ನ ಅವರು ಹೊಂದಿರ್ತಾರೆ. ಇಂತಹ ಧರ್ಮ ಪಂಥಗಳು ಮೋಹ ಅಥವಾ ಮತ್ಸರಗಳಿಂದ ತುಂಬಿದ್ದು ಅಶುದ್ಧವೂ ಅಶಾಶ್ವತವೂ ಆಗಿದೆ. ಈರ್ಷ್ಯಾಪೂರ್ಣವಾಗಿರುವ ಕಾರಣ ಇವು ಅಧರ್ಮದಿಂದ ತುಂಬಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಅದನ್ನ ನಾವು ಧರ್ಮ ಅಂತ ನಾವು ಪರಿಪಾಲನೆ ಮಾಡ್ತಾ ಇದೀವಿ ನಮಗೆ ಗೊತ್ತಿಲ್ದಲೆ, ಆದ್ರೆ ಅವು ಅಧರ್ಮದಿಂದ ತುಂಬಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಿತ್ರಕೇತು ಮಹಾರಾಜ ಹೇಳ್ತಾ ಇದ್ದಾರೆ ಅಲ್ವಾ. ನಾವೆಲ್ಲ ಎಷ್ಟು ಇವಾಗ ನಾವು ಪುಣ್ಯ ಮಾಡಿದ್ರೆ ನಮ್ಗೆ ಇಂತಹ ಒಂದು ಉತ್ತಮೋತ್ತಮವಾದ ಜ್ಞಾನವನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿದೆ ಅಲ್ವಾ. ಸೊ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾ ಇದಾರೆ, ಭಾಗವತ ಧರ್ಮದಲ್ಲಿ ವಿರೋಧ ಭಾಗವತ ಧರ್ಮ ಅಂದ್ರೆ ಏನಂತ ಹೇಳ್ತಾ ಇದಾರೆ ಇಲ್ಲಿ, ಪರಮೋನ್ನತನಾದ ಭಗವಂತ ಮಾತಾಡ್ಲಿಲ್ಲ ಅಲ್ವಾ. ಮಾತಾಜಿ ಈಗ ಕೇಳಿಸ್ತಾ ಇದೆಯಾ ಮಾತಾಜಿ? ತುಂಬಾ ಬ್ರೇಕ್ ಆಗ್ತಾ ಇದೆಯಾ ಮಾತಾಜಿ? ಅಕಸ್ಮಾತ್ ತುಂಬಾ ಆದ್ರೆ ಹೇಳಿ ಮಾತಾಜಿ, ನಾನು ಹಾಟ್ಸ್ಪಾಟ್ ಚೇಂಜ್ ಮಾಡ್ತೀನಿ. ಸೊ ಇವಾಗ ನೋಡಿ, ಇಲ್ಲಿ ಈ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್. ಭಾಗವತ ಧರ್ಮವೆಂದರೆ ಪರಮೋನ್ನತನಾದ ಭಗವಂತನ ಕಟ್ಟಳೆಗಳನ್ನ ಪಾಲಿಸುವುದೇ ಆಗಿದೆ ಅಲ್ವಾ. ಭಗವಂತ ಏನ್ ಹೇಳಿದಾರೋ ಅದನ್ನ ನಾವು ಪಾಲಿಸ್ಬೇಕು. ಅದನ್ನ ಪಾಲಿಸಿದಾಗ ಏನಾಗ್ತಿದೆ, ನಾವು ಏನನ್ನ ನಾವು ಪರಿಪಾಲನೆ ಮಾಡ್ತಾ ಇದೀವಿ ಅಂತ ಅರ್ಥ, ಭಾಗವತ ಧರ್ಮವನ್ನ ನಾವು ಪರಿಪಾಲನೆ ಮಾಡ್ತಾ ಇದೀವಿ ಅಂತ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ದೇವರು ಒಬ್ಬನು, ಅವನು ಎಲ್ಲರಿಗೂ ಸೇರಿದವನು, ಆದುದರಿಂದ ಎಲ್ಲರೂ ಅವನಿಗೆ ಶರಣಾಗ್ಬೇಕು. ಇದು ಧರ್ಮದ ಪರಿಶುದ್ಧವಾದ ಕಲ್ಪನೆ. ಧರ್ಮವು ದೇವರನ್ನ ಒಳಗೊಂಡಿದೆ. ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಇದು ತುಂಬಾ ಮುಖ್ಯವಾದದ್ದು. ಸೊ ಧರ್ಮ ಅಂದ್ರೆ ಅದು ಯಾರಿಂದ ಬರ್ಬೇಕು ಅಂತಂದ್ರೆ ಭಗವಂತನಿಂದ ಬರ್ಬೇಕು. ಸಾಮಾನ್ಯ ಜನರು ಯಾರು ಒಂದು ಧರ್ಮವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆ ಅದು ಭಗವಂತನಿಂದ ಬರ್ಬೇಕು. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ನಾವ್ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಫಾಲೋ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಸರ್ಕಾರ ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡ್ತಾ ಇದೀವಿ. ಇವಾಗ ನಾನೇನಾದ್ರೂ ಹೇಳಿದ್ರೆ ಬೇರೆಯವ್ರು ಫಾಲೋ ಮಾಡ್ತಾರಾ? ಇಲ್ಲ ಅಲ್ವಾ. ಮ್ಯಾಕ್ಸಿಮಮ್ ನನ್ನ ಮನೆಯಲ್ಲಿರೋರು ನಾನ್ ಹೇಳಿರೋದನ್ನ ಅವ್ರು ಫಾಲೋ ಮಾಡ್ಬೋದು ಅಷ್ಟೇ ಅಲ್ವಾ. ಅಂದ್ರೆ ಎಲ್ಲರೂ ಫಾಲೋ ಮಾಡ್ಬೇಕು ಅಂತಂದ್ರೆ ಅದು ಯಾರಿಂದ ಬಂದಿರ್ಬೇಕು? ಆ ಎಲ್ಲ ಕಟ್ಟಳೆಗಳು ಆ ದೇವೋತ್ತಮ ಪರಮ ಪುರುಷನಿಂದ ಅದು ಬಂದಿರ್ಬೇಕು. ಅದಕ್ಕೋಸ್ಕರ ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ ಅಂತ ಹೇಳ್ತಾ ಇದಾರೆ. ನಿನ್ನ ನಂಬಿಕೆ ನನ್ನ ನಂಬಿಕೆಗಳಂತಹ ಪ್ರಶ್ನೆಗಳಿಗೆ ಭಾಗವತ ಧರ್ಮದಲ್ಲಿ ಅವಕಾಶವಿಲ್ಲ. ನನ್ಗೆ ಹಿಂಗ್ ಅನ್ಸುತ್ತೆ, ಅವ್ರಿಗೆ ಹಿಂಗ್ ಅನ್ನಿಸ್ತು, ಅವ್ರು ಇಷ್ಟ ಚೆನ್ನಾಗಿ ಹೇಳಿದ್ರು ಅಂತ ನಾವು ಮಾತಾಡಂಗೆ ಇಲ್ಲ ಅಲ್ವಾ. ಭಗವಂತ ಹೇಳಿದಾರೆ, ನನಗದ್ ಇಷ್ಟ ಆಗ್ತಿದ್ಯೋ ಇಲ್ವೋ. ಇವಾಗ ಅರ್ಜುನ ಹೇಗೆ ಪರಿಪಾಲನೆ ಮಾಡ್ತಾರೆ ಭಗವಂತನ ಆ ಒಂದು ಕಟ್ಟಳೆಗಳನ್ನ ಅಲ್ವಾ, ಅದೇ ತರನೇ ನಾವು ಅನುಸರಿಸ್ಬೇಕು. ಪ್ರತಿ ಒಬ್ಬನು ಭಗವಂತನಲ್ಲಿ ನಂಬಿಕೆ ಇಟ್ಟು ಅವನ ಕಟ್ಟಳೆಗಳನ್ನ ಪಾಲಿಸಬೇಕು. ಆನುಕೂಲ್ಯನ ಕೃಷ್ಣಾನುಶೀಲನಂ ಅಂದ್ರೆ ಕೃಷ್ಣ ಹೇಳಿದನ್ನೆಲ್ಲ ಅಥವಾ ದೇವರು ಹೇಳಿದ್ದನ್ನೆಲ್ಲ ಪ್ರತ್ಯಕ್ಷವಾಗಿ ಪಾಲಿಸಬೇಕು. ಇದನ್ನೇ ಧರ್ಮ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೃಷ್ಣ ಪ್ರಜ್ಞೆ ಇದ್ದಲ್ಲಿ ಅಂತಹ ವ್ಯಕ್ತಿಗೆ ಶತ್ರುಗಳಿರುವುದು ಸಾಧ್ಯವಿಲ್ಲ. ಇತರರನ್ನು ಕೃಷ್ಣನಿಗೆ ಅಥವಾ ಭಗವಂತನಿಗೆ ಶರಣಾಗುವಂತೆ ಪ್ರೇರಿಸುವುದೇ ಅವನ ಕಾರ್ಯವಾದಾಗ ಅವನಿಗೆ ಶತ್ರುಗಳು ಹೇಗೆ ತಾನೇ ಇದ್ದಾರು ಅಲ್ವಾ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರಿಗೆ ಶತ್ರುಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅವರು ಎಲ್ಲರಲ್ಲೂ ಸಹ ಅವರು ಭಗವಂತನನ್ನ ನೋಡ್ತಾರೆ ಅವರು ಅಲ್ವಾ. ಸಕಲ ಜೀವರಾಶಿಗಳಲ್ಲೂ ಸಹ ಅವರು ಭಗವಂತನನ್ನ ಅವ್ರು ನೋಡ್ತಾರೆ. ಅವಾಗ ಹೇಗೆ ಅವರು ಅವ್ರನ್ನ ದ್ವೇಷ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ನಾವು ನೋಡಿದ್ವಿ ಅಲ್ವಾ ಜಗಾಯಿ ಮದಾಯನ ಅಲ್ವಾ, ನಿತ್ಯಾನಂದ ಪ್ರಭುಗಳು ಅಂತಹ ಕ್ರೂರಿಗಳನ್ನು ಸಹ ಅವರು ಭಾಗವತ ಧರ್ಮವನ್ನ ಪರಿಪಾಲನೆ ಮಾಡ್ಲಿಕ್ಕೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಡಿ ಅಂತ ಹೇಳ್ತಾರೆ ಅಲ್ವಾ. ಕೊನೆಗೆ ಅವ್ರೇನ್ ಮಾಡ್ತಾರೆ, ನಿತ್ಯಾನಂದ ಪ್ರಭುಗಳಿಗೆ ಅವರು ತೊಂದರೆಯನ್ನ ಮಾಡ್ತಾರೆ. ಅವ್ರಿಗೆ ಹಣೆಯಿಂದ ರಕ್ತ ಬರೋ ತರ ಅವರು ಹೊಡಿತಾರೆ. ಆದ್ರೂ ಸಹ ಅವರು ಒಂದು ಸ್ವಲ್ಪನೂ ಬೇಜಾರ್ ಮಾಡ್ಕೊಳೋದಿಲ್ಲ ಅಲ್ವಾ. ಅವ್ರು ಏನ್ ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ತನ್ನ ಭಕ್ತರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ಅವ್ರು ಅದನ್ನ ನೋಡ್ಕೊಂಡು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರು ಸುದರ್ಶನ ಚಕ್ರದಿಂದ ಅವ್ರನ್ನ ಸಾಯಿಸ್ಲಿಕ್ಕೆ ಹೋದಾಗ ಏನ್ ಹೇಳ್ತಾರೆ, ನಿತ್ಯಾನಂದ ಪ್ರಭುಗಳು ತಡೀತಾರೆ ಅಲ್ವಾ. ಬೇಡ, ನೀವು ಕೃಪಾ ಅವತಾರ, ಇವಾಗ ಕಲಿಯುಗದಲ್ಲಿ ಇರೋ ಜನಗಳೆಲ್ಲ ಇಂಥವ್ರೆ, ನೀವ್ ಇವಾಗ ಈ ತರ
ಇವ್ರ ಮೇಲೆ ನೀವು ಶಸ್ತ್ರವನ್ನ ಉಪಯೋಗಿಸಿದ್ರೆ ಇಡೀ ಈ ಮನುಕುಲವನ್ನೇ ನಾಶ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಎಲ್ಲರನ್ನೂ ಸಹ ಜಗಾಯಿ ಮದಾಯಿಗಳು ಇಲ್ಲಿರೋರೆಲ್ಲರೂ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಮತ್ತೆ ನೀವು ಈ ಅವತಾರದಲ್ಲಿ ಯಾವುದೇ ಒಂದು ಶಸ್ತ್ರವನ್ನ ನೀವು ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಪ್ರತಿಜ್ಞೆಯನ್ನ ಮಾಡಿದ್ದೀರಾ. ಸೊ ನೀವು ನಿಮ್ಮ ಶಸ್ತ್ರ ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಆ ಹರೇ ಕೃಷ್ಣ ಮಹಾಮಂತ್ರದಿಂದನೇ ನೀವು ಎಲ್ಲರ ಮನಸ್ಸನ್ನ ಪರಿಶುದ್ಧ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ನೋಡಿ, ಅದಕ್ಕೆ ಅವ್ರಿಗೆ ಯಾರನ್ನೂ ಸಹ ಶತ್ರು ಇರೋದಿಲ್ಲ, ಎಲ್ಲರನ್ನೂ ಸಹ ಅವರು ಭಗವಂತನ ಮಕ್ಕಳಾಗಿ ಅವರು ಕಾಣ್ತಾರೆ. ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮಹಮ್ಮದೀಯ ಧರ್ಮ, ಈ ಧರ್ಮ ಅಥವಾ ಆ ಧರ್ಮಗಳನ್ನ ಪ್ರತಿಪಾದಿಸಿದ್ದಾದರೆ ಘರ್ಷಣೆ ಉಂಟಾಗುತ್ತದೆ ಅಲ್ವಾ. ನಾವ್ ಇವಾಗ ಈ ತರ ಹೆಸರುಗಳನ್ನ ತಗೊಂಡ್ರೆ ಏನಾಗುತ್ತೆ, ಅಲ್ಲಿ ನಮ್ಗೆ ಒಬ್ರಿಗೊಬ್ರಿಗೆ ಮನಸ್ತಾಪ ಬರುತ್ತೆ ಅಲ್ವಾ. ನಾವ್ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಇದ್ರೂ ಸಹ ಏನಾದ್ರೂ ಈ ಧರ್ಮದ ವಿಷಯ ಬಂದ ತಕ್ಷಣ ನಮ್ಗೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಲ್ವಾ. ಅದರಿಂದ ನಮ್ಗೆ ಮನಸ್ತಾಪ ಬಂದ್ಬಿಡುತ್ತೆ ಅಲ್ವಾ. ಹಿಂದೂ ಮತ್ತೆ ಮಹಮ್ಮದೀಯ ಏನಾದ್ರೂ ಫ್ರೆಂಡ್ಸ್ ಆಗಿದ್ದಾಗ ಚೆನ್ನಾಗಿರ್ತಾರೆ, ಧರ್ಮದ ವಿಷಯ ಬಂದ ತಕ್ಷಣ ಅವರಲ್ಲಿ ಮನಸ್ತಾಪ ಬಂದ್ಬಿಡುತ್ತೆ ಅಲ್ವಾ. ಆದ್ರೆ ಭಾಗವತ ಧರ್ಮದಲ್ಲಿ ಆತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರನ್ನು ಕುರಿತು ಸ್ಪಷ್ಟವಾದ ಕಲ್ಪನೆ ಇಲ್ಲದ ಮತಾನುಯಾಯಿಗಳು ಪರಸ್ಪರ ಹೊಡೆದಾಡಿರುವುದನ್ನ ಚರಿತ್ರೆಯು ತೋರಿಸಿಕೊಟ್ಟಿದೆ ಅಲ್ವಾ. ಸೊ ದೇವ್ರ ಬಗ್ಗೆ ಯಾರಿಗೆ ಒಂದು ಸ್ಪಷ್ಟ ಕಲ್ಪನೆ ಇಲ್ವಾ ಅಂತವ್ರು ನಾವು ನೋಡಿದೀವಿ, ಚರಿತ್ರೆಯಲ್ಲಿ ಹೋರಾಟ ಮಾಡಿರೋದನ್ನ ನಾವು ನೋಡಿದೀವಿ. ಇಂತಹ ಅನೇಕ ಉದಾಹರಣೆಗಳು ಚರಿತ್ರೆಯಲ್ಲಿವೆ. ಪರಮೋನ್ನತವಾದವನ ಸೇವೆಯಲ್ಲಿ ಗಮನವನ್ನು ಕೇಂದ್ರೀಕರಿಸಲಾಗದ ಮತಧರ್ಮಗಳು ಈರ್ಷ್ಯಾಪೂರ್ಣವಾಗಿರುವ ಕಾರಣ ಅಶಾಶ್ವತವಾಗಿದ್ದು ಬಹುಕಾಲ ನಿಲ್ಲಲಾರವು ಅಲ್ವಾ. ನಿಮ್ಗೆ ಇದನ್ನ ಕೇಳಿದ್ರೆ ನಿಮ್ಗೆ ಏನ್ ಜ್ಞಾಪಕ ಬರ್ತಾ ಇದೆ? ಮೊದಲ ಬಾರಿ ಶೀಲ ಪ್ರಭುಪಾದರು ಅವರ ಗುರುಗಳನ್ನ ಭೇಟಿಯಾದಾಗ ಅವ್ರ ಏನಂತ ಹೇಳ್ತಾರೆ? ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಶೀಲ ಪ್ರಭುಪಾದರಿಗೆ ಏನಂತ ಹೇಳ್ತಾರೆ? ಹಾ, ನಿಮ್ಗೆ ಆಂಗ್ಲ ಭಾಷೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುತ್ತೆ, ನೀವ್ ಯಾಕೆ ಪಾಶ್ಚಾತ್ಯ ದೇಶಕ್ಕೆ ಹೋಗ್ಬಿಟ್ಟು ಈ ಕೃಷ್ಣ ಪ್ರಜ್ಞೆನ ನೀವು ಎಲ್ಲರಿಗೂ ಹಂಚಬಾರ್ದು, ಯಾಕೆ ಹರಡಬಾರ್ದು ಅಂತ ಹೇಳ್ತಾರೆ. ಆಗ ಪ್ರಭುಪಾದರು ಏನ್ ಹೇಳ್ತಾರೆ? ಭಕ್ತಿ ಸರಸ್ವತಿ ಠಾಕೂರ್ ಅವ್ರಿಗೆ ಏನ್ ಹೇಳ್ತಾರೆ? ನಾವ್ ಅವಾಗ ಯಾರ ಆಳ್ವಿಕೆಯಲ್ಲಿ ಇದ್ವಿ? ನಾವ್ ಅವಾಗ ಪ್ರಭುಪಾದರು ಅವರು ಗುರುಗಳನ್ನ ಭೇಟಿ ಆದಾಗ ನಾವ್ ಬ್ರಿಟಿಷರ ಆಡಳಿತದಲ್ಲಿದ್ವಿ ಅಲ್ವಾ. ನಮ್ಗೆ ಸ್ವತಂತ್ರ ಅನ್ನೋದೇ ಇಲ್ಲ. ಅದಕ್ಕೋಸ್ಕರ ಪ್ರಭುಪಾದ ಏನ್ ಹೇಳ್ತಾರೆ, ನಮ್ಗೆ ಇವಾಗ ಮುಖ್ಯವಾಗಿರೋದು ಸ್ವತಂತ್ರ. ನಾವು ಸ್ವತಂತ್ರವನ್ನ ಪಡ್ಕೊಳ್ಲಿಕ್ಕೋಸ್ಕರ ಹೋರಾಟ ಮಾಡ್ಬೇಕು ಅಲ್ವಾ. ನಮ್ಗೇನೆ ನಾವೇ ಇವಾಗ ಬೇರೆಯವ್ರ ಕೆಳಗಡೆ ಇದೀವಿ, ನಮ್ಮ ಮಾತನ್ನ ಯಾರ್ ಕೇಳ್ತಾರೆ? ನಮ್ಗೆ ಇವಾಗ ಮುಖ್ಯವಾಗಿರೋ ವಿಷಯ ಏನು ಅಂದ್ರೆ ನಾವು ಸ್ವತಂತ್ರವನ್ನ ಪಡ್ಕೋಬೇಕು ಅಂತ ಹೇಳ್ತಾರೆ. ಆಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರು ಏನ್ ಹೇಳ್ತಾರೆ? ಅದು ಮುಖ್ಯ ಅಲ್ಲ ಅಲ್ವಾ. ಇವಾಗ ಬೇಕಾದ್ರೆ ನೀವು ಬ್ರಿಟಿಷರ ಆಡಳಿತದಿಂದ ನೀವು ಪಾರಾಗ್ಬೋದು, ಸ್ವತಂತ್ರ ಪಡ್ಕೋಬಹುದು, ಆಗ ಇನ್ನೊಬ್ರು ಬರ್ತಾರೆ ಅಲ್ವಾ. ನಾವು ನೋಡಿದ್ವಿ ಅಲ್ವಾ, ನಮ್ಗೆ ಇವಾಗ ಮುಸ್ಲಿಂ ಯಾರು ಮೊಘಲರೆಲ್ಲರೂ ಬಂದು ನಮ್ಮ ಮೇಲೆ ಆಡಳಿತ ಮಾಡಿದ್ದಾರೆ. ಅದಾದ್ಮೇಲೆ ಮತ್ತೆ ಬ್ರಿಟಿಷರು ಬಂದಿದ್ದಾರೆ. ಈ ತರ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇರ್ತಾರೆ ಅಲ್ವಾ. ಸೊ ಇದಕ್ಕೆ ನೀನು ಗಮನ ಹರಿಸಬಾರ್ದು. ಮುಖ್ಯವಾಗಿರೋದು ನಾವು ಆತ್ಮ. ಸೊ ನಮ್ಮ ಈ ಉದ್ಧಾರಕ್ಕೋಸ್ಕರ ಅಂದ್ರೆ ನಾವು ಇನ್ನೊಮ್ಮೆ ನಾವು ಒಂದು ತಾಯಿಯ ಗರ್ಭದಲ್ಲಿ ನಾವು ಹುಟ್ಕೂಡ್ದು, ಅದಕ್ಕೋಸ್ಕರ ನಾವು ಹೋರಾಟವನ್ನ ಮಾಡ್ಬೇಕು. ಸೊ ಇದು ತುಂಬಾ ಮುಖ್ಯವಾಗಿರುವಂತಹ ಒಂದು ಕಾರ್ಯ. ನೀನು ಕೈಗೆತ್ಕೋಬೇಕು ಅಂತ ಹೇಳಿದಾಗ ಆಗ ಪ್ರಭುಪಾದರಿಗೆ ಕನ್ವಿನ್ಸ್ ಆಗ್ತಾರೆ ಅಲ್ವಾ. ಪ್ರಭುಪಾದರಿಗೆ ಸೋಲು ಅಂತ ಅನ್ಸುತ್ತೆ ಅವ್ರ ಜೊತೆ ಅವರು ಏನು ಆರ್ಗ್ಯೂ ಮಾಡಿದಾಗ, ಆದ್ರೆ ಆ ಸೋಲಲ್ಲೂ ಸಹ ಅವ್ರು ಗೆಲುವನ್ನ ಕಾಳ್ತಾರೆ. ಅವ್ರ ಏನನ್ಸುತ್ತೆ ಅವ್ರಿಗೆ? ಪ್ರಭುಪಾದರಿಗೆ ನಾನು ಇವಾಗ ನನ್ನ ನಿಜವಾದ ಗುರುವನ್ನ ನಾನು ಇವತ್ತು ಭೇಟಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಅನ್ಸುತ್ತೆ ಅಲ್ವಾ. ಚೈತನ್ಯ ಮಹಾಪ್ರಭುಗಳ ಈ ಏನು ಜ್ಞಾನ ಇದೆ, ಆ ಕೃಷ್ಣ ಜ್ಞಾನ ಏನಿದೆ, ಅದನ್ನೆಲ್ಲರಿಗೂ ಸಹ ಪ್ರಚಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಭುಪಾದರು ಅವತ್ತೇ ಅವ್ರು ಯೋಚನೆ ಮಾಡ್ತಾರೆ. ಅವ್ರನ್ನ ಗುರುಗಳಾಗಿ ಅವತ್ತೇ ಸ್ವೀಕರಿಸ್ತಾರೆ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ ನೋಡಿ, ಪರಮೋನ್ನತವಾದವನ ಸೇವೆಯಲ್ಲಿ ಗಮನವನ್ನು ಕೇಂದ್ರೀಕರಿಸಲಾಗದ ಮತಧರ್ಮಗಳು ಈರ್ಷ್ಯಾಪೂರ್ಣವಾಗಿರುವ ಕಾರಣ ಅಶಾಶ್ವತವಾಗಿದ್ದು ಬಹುಕಾಲ ನಿಲ್ಲಲಾರವು ಅಲ್ವಾ. ಇಂತಹ ಮತಧರ್ಮಗಳ ವಿರುದ್ಧ ಅನೇಕ ಕಾರ್ಯಚಟುವಟಿಕೆಗಳು ನಡೆಯುತ್ತಿವೆ. ಆದುದರಿಂದ ವ್ಯಕ್ತಿಯು ನಿನ್ನ ನಂಬಿಕೆ ಅಥವಾ ನನ್ನ ನಂಬಿಕೆಗಳಂತಹ ಊಹೆಗಳನ್ನ ತ್ಯಜಿಸಬೇಕು. ಪ್ರತಿಯೊಬ್ಬನು ದೇವರಲ್ಲಿ ನಂಬಿಕೆ ಇಟ್ಟು ಅವನಿಗೆ ಶರಣಾಗಬೇಕು. ಅದು ಭಾಗವತ ಧರ್ಮ. ನೋಡಿ, ಭಾಗವತ ಧರ್ಮ ಅಂದ್ರೆ ಭಗವಂತನಲ್ಲಿ ನಂಬಿಕೆ ಇಟ್ಟು ಶರಣಾಗ್ಬೇಕು. ಯಾಕಂದ್ರೆ ಭಗವಂತನೇ ಹೇಳ್ತಾ ಇದ್ದಾನೆ, ನನಗೆ ಶರಣಾದ್ರೆ ಅಷ್ಟೇನೆ ನಿಮ್ಮೆಲ್ಲ ಪಾಪಗಳನ್ನ ನೀವು ಹೋಗ್ಲಾಡ್ಸ್ಕೋಬಹುದು ಅಂತ. ಯಾಕೆ ನಾವೆಲ್ಲ ಪಾಪಗಳನ್ನ ಹೋಗ್ಲಾಡ್ಸ್ಕೋಬೇಕು? ನಾವು ನಮ್ಮ ಎಲ್ಲ ಪಾಪಗಳಿಂದ ನಾವು ಮುಕ್ತರಾಗದ ಹೊರತು ನಾವು ದೇವೋತ್ತಮ ಪರಮ ಪುರುಷನಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಸುಲಭವಾದ ಮಾರ್ಗ ಅಂದ್ರೆ ಏನು? ಭಗವಂತನಿಗೆ ಶರಣಾದ್ರೆ ಅಷ್ಟೇನೆ ಅವರೇ ಸ್ವತಃ ನಮ್ಮನ್ನ ಈ ಭವ ಸಾಗರದಿಂದ ಅವರು ಪಾರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಲ್ವಾ. ಭಾಗವತ ಧರ್ಮವು ಪಂಥೀಯವಾದ ಕಲ್ಪಿತ ನಂಬಿಕೆಯಲ್ಲ, ಪ್ರತಿಯೊಂದು ಕೃಷ್ಣನೊಂದಿಗೆ ಹೇಗೆ ಸಂಬಂಧ ಹೊಂದಿದೆ ಎಂಬುದರ ಸಂಶೋಧನೆಯ ಅವಶ್ಯಕತೆಯನ್ನು ಅದು ತೋರಿಸುತ್ತದೆ ಅಲ್ವಾ. ಈಗ ಭಾಗವತ ಧರ್ಮ ಅಂತ ನಾವು ಮಾತಾಡ್ತಾನೆ ಇದೀವಿ. ಇದು ಯಾರೋ ಒಬ್ರು ಕಲ್ಪನೆ ಮಾಡ್ಕೊಂಡು ಹೇಳಿರೋದಲ್ಲ. ಇಲ್ಲಿ ಏನಂತಂದ್ರೆ ಪ್ರತಿಯೊಂದನ್ನು ಸಹ ಈ ನಮ್ಮ ಕಣ್ಮುಂದೆ ನಾವ್ ಏನೆಲ್ಲಾ ನೋಡ್ತೀವಿ ಅದೆಲ್ಲವೂ ಸಹ ಭಗವಂತನ ಜೊತೆ ಒಂದು ಸಂಬಂಧವನ್ನ ಹೊಂದಿದೆ ಅನ್ನೋದನ್ನ ನಾವ್ ಇಲ್ಲಿ ಅರ್ಥ ಮಾಡ್ಕೊತಾ ಇದೀವಿ. ಮತ್ತೆ ಪ್ರತಿಯೊಂದನ್ನು ಸಹ
ಆ ಭಗವಂತನ ಸೇವೆಗೆ ನಾವು ಬಳಸಬಹುದು ಅಲ್ವಾ. ಅದಕ್ಕೆ ಇಲ್ಲಿ ಏನನ್ನ ಎಕ್ಸಾಂಪಲ್ ಕೊಡ್ತಾ ಇದಾರೆ, ಪ್ರಭುಪಾದ್ರು ಅವರು ನಮ್ಗೆ ಇಷ್ಟೆಲ್ಲ ಜ್ಞಾನ ಹೇಗೆ ಸಿಗ್ಲಿಕ್ಕೆ ಸಾಧ್ಯ ಅಂತಂದ್ರೆ, ಪ್ರಭುಪಾದ್ರು ಎಲ್ಲವನ್ನು ಸಹ ಅವ್ರು ಮಾಡಿರೋ ಟ್ರಾನ್ಸ್ಲೇಷನ್ ಎಲ್ಲವನ್ನು ಸಹ ಅವರು ಅವರು ಡಿಕ್ಟೇಟ್ ಮಾಡ್ತಾ ಇದ್ರು ಅಲ್ವಾ. ಅದೆಲ್ಲ ರೆಕಾರ್ಡ್ ಆಗ್ತಿತ್ತು. ಅದನ್ನ ಆಮೇಲೆ ಅವರ ಶಿಷ್ಯರು ಅದನ್ನ ಬರವಣಿಗೆ ರೂಪದಲ್ಲಿ ಅವರು ಇಳಿಸ್ತಾ ಇದ್ರು ಅಲ್ವಾ. ಇಲ್ಲಾಂದ್ರೆ ನಮ್ಗೆ ಇಂತಹ ಒಂದು ಜ್ಞಾನ ಸಿಗ್ತಾನೆ ಇರ್ಲಿಲ್ಲ ಅಲ್ವಾ. ನೋಡಿ ಈ ಪ್ರಭುಪಾದ ಏನ್ ಹೇಳ್ತಾ ಇದಾರೆ, ಇಂತಹ ಒಂದು ಡಿಕ್ಟಾಫೋನ್ ಅನ್ನು ಸಹ ಅದು ಭೌತಿಕ ವಸ್ತು, ಅದನ್ನು ಸಹ ಭಗವಂತನ ಸೇವೆಗೆ ನಾವು ಉಪಯೋಗಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ನಮ್ಗೆ ಅರ್ಥ ಆಗ್ತಾ ಇದೆ, ಸರ್ವಂ ಕಲ್ವಿದಂ ಬ್ರಹ್ಮ. ಸೊ ಎಲ್ಲವನ್ನು ಸಹ ನಾವು ಭಗವಂತನ ಸೇವೆಗೆ ನಾವು ಉಪಯೋಗಿಸ್ಕೋಬಹುದು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾ ಇದಾರೆ. ಇದನ್ನ ನಾನು ಜಸ್ಟ್ ಓದ್ತಾ ಇದೀನಿ. ವೇದ ಕಟ್ಟಳೆಗಳ ಪ್ರಕಾರ ಸರ್ವಂ ಕಲ್ವಿದಂ ಬ್ರಹ್ಮ, ಪರಮೋನ್ನತನಾದ ಬ್ರಹ್ಮನ್ ಎಲ್ಲದರಲ್ಲಿಯೂ ಇರುವನು. ಹೀಗಿರುವಾಗ ಪರಮೋನ್ನತವಾದದನ್ನು ಭಾಗವತ ಧರ್ಮವು ಗ್ರಹಿಸಿ ವಶ ಮಾಡಿಕೊಳ್ಳುತ್ತದೆ. ಜಗತ್ತಿನಲ್ಲಿ ಇರುವುದೆಲ್ಲವೂ ಮಿಥ್ಯೆ ಎಂದು ಭಾಗವತ ಧರ್ಮವು ಎಣಿಸುವುದಿಲ್ಲ ಅಲ್ವಾ. ನಮ್ಮ ಕಣ್ಮುಂದೆ ಎಲ್ಲ ಕಾಣಿಸ್ತಾ ಇರುತ್ತೆ, ಅದನ್ನ ನಾವು ಮಾಯಾವಾದಿಗಳು ಹೇಳೋ ತರ ಅದನ್ನ ಮಿಥ್ಯೆ ಅಂತ ಹೇಳಕ್ ಆಗೋದಿಲ್ಲ ಅಲ್ವಾ. ಮಾಯಾವಾದಿಗಳು ಏನ್ ಹೇಳ್ತಾರೆ, ಬ್ರಹ್ಮನ್ ಸತ್ಯ ಜಗತ್ ಮಿಥ್ಯ ಅಂತ ಹೇಳ್ತಾರೆ. ಈ ಜಗತ್ತು ಮಿಥ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಲ್ವಾ. ಇದು ಅಸತ್ಯ ಅಲ್ಲ, ನಮ್ಮ ಕಣ್ಣು ಮುಂದೆ ಎಲ್ಲ ಕಾಣಿಸ್ತಾ ಇದೆ. ಇದು ಅಶಾಶ್ವತ ಅಲ್ವಾ, ಇದು ಶಾಶ್ವತವಾಗಿರೋದಲ್ಲ, ಅಶಾಶ್ವತವಾಗಿರೋದು. ಆದ್ರೆ ಇದು ಸತ್ಯ, ಇದು ಮಿಥ್ಯೆ ಅಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲವೂ ಪರಮೋನ್ನತವಾದದ್ದರಿಂದ ಹೊರಹೊಮ್ಮುತ್ತದೆಯಾಗಿ ಯಾವುದೂ ಮಿಥ್ಯೆ ಇಲ್ಲ. ಯಾಕಂದ್ರೆ ಭಗವಂತನಿಂದನೇ ಎಲ್ಲ ಬಂದಿರೋದ್ರಿಂದ ಯಾವುದೂ ಮಿಥ್ಯೆ ಅನ್ನೋದು ಇಲ್ಲ. ಭಗವತ್ ಸೇವೆಯಲ್ಲಿ ಎಲ್ಲದಕ್ಕೂ ಒಂದು ಉಪಯೋಗವಿದೆ. ಉದಾಹರಣೆಗೆ ನಾವೀಗ ಧ್ವನಿವರ್ಧಕದ ಮುಂದೆ ಉಕ್ತ ಲೇಖನ ನೀಡುತ್ತಿದ್ದೇವೆ. ಯಥೋಕ್ತ ಲಿಪಿ ಯಂತ್ರವು ರೆಕಾರ್ಡಿಂಗ್ ಮಿಷನ್ ನಮ್ಮ ಮಾತುಗಳನ್ನು ದಾಖಲಿಸಿಕೊಳ್ಳುತ್ತದೆ. ಇದರ ಮೂಲಕ ಪರಮೋನ್ನತ ಬ್ರಹ್ಮನೊಂದಿಗೆ ಈ ಯಂತ್ರವು ಹೇಗೆ ಸಂಬಂಧ ಹೊಂದಿದೆ ಎಂಬುದನ್ನು ನಾವು ಅರಿತುಕೊಳ್ಳಬಹುದು. ನಾವು ಭಗವಂತನ ಸೇವೆಯಲ್ಲಿ ಈ ಯಂತ್ರವನ್ನು ತೊಡಗಿಸಿರುವಾಗಿ ಈ ಯಂತ್ರ ಕೂಡ ಬ್ರಹ್ಮನ್ ಆಗಿದೆ. ಸರ್ವಂ ಕಲ್ವಿದಂ ಬ್ರಹ್ಮ ಎನ್ನುವುದರ ಅರ್ಥ ಇದು. ಎಲ್ಲವೂ ಬ್ರಹ್ಮನ್ ಆಗಿರುವ ಕಾರಣ ಭಗವಂತನ ಸೇವೆಯಲ್ಲಿ ಎಲ್ಲವನ್ನ ಉಪಯೋಗಿಸಬಹುದು. ಯಾವುದು ಮಿಥ್ಯೆ ಅಥವಾ ಹುಸಿಯಲ್ಲ, ಎಲ್ಲವೂ ನೈಜವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವಿವಾಗ ನೋಡಿರೋ ಹಾಗೇನೆ ಪ್ರತಿಯೊಂದನ್ನು ಭಗವಂತನ ಸೇವೆಗೆ ಉಪಯೋಗಿಸಿದ ತಕ್ಷಣವೇ ಅದು ಪವಿತ್ರವಾಗ್ಬಿಡತ್ತೆ ಅಲ್ವಾ. ನೋಡಿ, ನಾವು ನೀರನ್ನ ಭಗವಂತನಿಗೆ ಅರ್ಪಿಸಿದ ತಕ್ಷಣ ಏನಾಗೋಯ್ತು, ಅದು ತೀರ್ಥ ಆಗೋಯ್ತು ಅಲ್ವಾ. ಸೊ ನಾವು ಅಗ್ನಿಯನ್ನ ಭಗವಂತನಿಗೆ ತೋರಿಸಿದ ತಕ್ಷಣ ಏನಾಗೋಯ್ತು, ಅದು ಮಂಗಳಾರತಿ ಆಗೋಯ್ತು ಅಲ್ವಾ. ನಾವ್ ಯಾವ್ದೋ ಒಂದು ಪದಪುಂಜವನ್ನ ನಾವು ಭಗವಂತನಿಗೆ ಅರ್ಪಿಸಿದ ತಕ್ಷಣನೇ ಅದು ಮಂತ್ರವಾಗೋಗ್ಬಿಡುತ್ತೆ ಅಥವಾ ಭಜನೆ ಆಗೋಗ್ಬಿಡುತ್ತೆ ಅಲ್ವಾ. ಭಗವಂತ ಮಾಡಿರುವಂತಹ ಲೀಲೆಗಳು ಮಾಡಿರುವಂತಹ ಸ್ಥಳ ಅದು ಯಾತ್ರಾ ಸ್ಥಳವಾಗ್ಬಿಡತ್ತೆ, ತೀರ್ಥ ಸ್ಥಳವಾಗ್ಬಿಡತ್ತೆ. ಸೊ ಭಗವಂತನ ಜೊತೆ ಯಾವುದೇ ಒಂದು ಸಂಬಂಧಕ್ಕೆ ಬಂದಿದ್ದ ತಕ್ಷಣವೇ ಅದು ಪವಿತ್ರವಾಗ್ಬಿಡುತ್ತೆ, ಮಂಗಳಕರವಾಗ್ಬಿಡುತ್ತೆ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಗವತ ಧರ್ಮವನ್ನ ಸರ್ವೋತ್ಕೃಷ್ಟ ಎಂದರೆ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠವಾದದ್ದು ಎಂದು ಕರೆಯಲಾಗಿದೆ. ಏಕೆಂದರೆ ಈ ಧರ್ಮದ ಅನುಯಾಯಿಗಳು ಯಾರ ಬಗ್ಗೆಯೂ ಈರ್ಷ್ಯಾ ಭಾವವನ್ನ ಹೊಂದಿರುವುದಿಲ್ಲ ಅಲ್ವಾ. ಇವಾಗ ನಾವು ತಿಳ್ಕೊಂಡ್ವಿ ಅಲ್ವಾ. ಇವಾಗ ಏನು ಬ್ರಹ್ಮ ಲೋಕದಲ್ಲಿ ಇರೋರೆಲ್ಲರಿಗೆ ಅವ್ರಿಗೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇವಾಗ ನಮ್ಗೆ ಜನ್ಮ ಮೃತ್ಯು ಜರಾವ್ಯಾಧಿ ಏನಿದೆ ಈ ಕೆಳಗಿನ ಲೋಕದಲ್ಲಿ ಅದನ್ನೂ ಸಹ ಆ ಮೇಲಿನ ಲೋಕದಲ್ಲಿ ಬ್ರಹ್ಮನ ಲೋಕದಲ್ಲಿ ಅನುಭವಿಸೋದು ಸಹ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಹೌದು, ಕೊನೆಗೆ ಸಾವನ್ನೋದು ಅವ್ರಿಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನಮ್ಗೆ ಇದು ಏನು ಪದೇ ಪದೇ ಇದೆಯೋ ಅದನ್ನ ಅವ್ರು ಅನುಭವಿಸೋದು ಬೇಕಾಗಿಲ್ಲ. ಆದ್ರೆ ಅವ್ರಿಗೆ ಒಂದೇ ಒಂದು ದುಃಖ ಇದೆಯಂತೆ. ಆ ದುಃಖ ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಆ ಬ್ರಹ್ಮ ಲೋಕದಲ್ಲಿ ವಾಸ ಮಾಡ್ತಾ ಇರೋರ್ಗೆ. ಹರೇ ಕೃಷ್ಣ. ಅವ್ರಿಗೆ ಈ ಕೆಳಗಿನ ಲೋಕದಲ್ಲಿ ಇರೋರು ದುಃಖದಲ್ಲಿ ಇರೋದನ್ನ ನೋಡಿ ಅವರು ದುಃಖ ಪಡ್ತಾರಂತೆ. ಅಂದ್ರೆ ಆ ಭಗವಂತನ ಭಕ್ತರು ಪರ ದುಃಖಿ, ಬೇರೆಯವರ ದುಃಖವನ್ನ ನೋಡಿ ಅವರು ದುಃಖವನ್ನ ಪಡ್ತಾರೆ. ಸ್ವತಃ ಅವ್ರಿಗೆ ಯಾವುದೇ ಒಂದು ದುಃಖ ಅನ್ನೋದು ಇಲ್ಲ. ಸೊ ಅದನ್ನೇ ಇಲ್ಲಿ ಹೇಳ್ತಿದ್ರೆ, ಭಗವಂತನ ಭಕ್ತರಿಗೆ ಯಾವುದೇ ಒಂದು ಈರ್ಷ್ಯೆ ಅನ್ನೋದು ಇರೋದಿಲ್ಲ. ಇವಾಗ ನಮ್ಗೆ ಏನಾದ್ರು ಈರ್ಷ್ಯೆ ಬರ್ತಾ ಇದೆ, ಇವಾಗ ಯಾರಾದ್ರೂ ನಮ್ಮ ಮುಂದೆ ಯಾರನ್ನಾದ್ರೂ ಹೊಗಳ್ತಾ ಇದಾರೆ ಅಥವಾ ನಮ್ಗಿನ ಚೆನ್ನಾಗಿ ಅವರು ರಿಸೈಟ್ ಮಾಡ್ತಿದ್ದಾರೆ ಅಥವಾ ಚೆನ್ನಾಗಿ ಅವರು ಏನಾದ್ರು ಒಂದು ಹೇಳ್ತಾ ಇದಾರೆ ಅಂದಾಗ ನಮ್ಮ ಮನಸ್ಸಲ್ಲಿ ಅಲ್ಲಿ ದ್ವೇಷ ಬಂತು ಅಂತಂದ್ರೆ ನಾವು ಖಂಡಿತ ನಾವು ಸರಿಯಾಗಿ ನಾವು ಈ ಚಾಂಟಿಂಗ್ ಅನ್ನ ಮಾಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಥವಾ ಈ ಪೃಷ್ಠ ಪ್ರಜ್ಞೆಯಲ್ಲಿ ನಾವು ಸರಿಯಾಗಿ ಸಾಧನೆಯನ್ನ ನಾವು ಮಾಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬಹುದು. ನಾವು ಎಷ್ಟು ಹೆಚ್ಚು ನಾವು ಹೇಗೆ ಆ ಅಪರಾಧ ರಹಿತ ನಾವು ಚಾಂಟಿಂಗ್ ಮಾಡ್ಲಿಕ್ಕೆ ನಾವು ಶುರು ಮಾಡ್ತೀವೋ ಅವಾಗ ಇದೆಲ್ಲ ಈರ್ಷ್ಯೆ ಇವೆಲ್ಲನೂ ಸಹ ನಮ್ಮಿಂದ ಹೋಗ್ತಾ ಗ್ರಾಜುಯಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ನಾವು ಅರ್ಥ ಮಾಡ್ಕೋಬಹುದು ನಾವು ಎಷ್ಟು ಮುಂದೆ ಬರ್ತಾ ಇದೀವಿ ನಾವು ಈ ಮಾರ್ಗದಲ್ಲಿ ಅಂತ ಹೇಳ್ಬಿಟ್ಟು. ಶುದ್ಧ ಭಕ್ತರು, ಶುದ್ಧ ಭಾಗವತರು ಈರ್ಷ್ಯಾ ಭಾವವಿಲ್ಲದೆ ಎಲ್ಲರನ್ನೂ ಕೃಷ್ಣ ಪ್ರಜ್ಞೆಗೆ ಬರಲು ಆಹ್ವಾನಿಸುತ್ತಾರೆ. ಆದುದರಿಂದ ಭಕ್ತನು ಕ್ವಚಿತ್ತಾಗಿ ದೇವೋತ್ತಮ ಪರಮಪುರುಷರಂತೆಯೇ ಇರುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ವಾ. ನಾವು ಇದು ನಾರದರ ಉದಾಹರಣೆಯಲ್ಲಿ ನಾವು ನೋಡಿದ್ವಿ. ನಾರದರನ್ನ ಸಾಯಿಸ್ಲಿಕ್ಕೆ ಬಂದಿರುವಂತಹ ಯಾರು
ವಾಲ್ಮೀಕಿ, ರತ್ನಾಕರ ಅಲ್ವಾ, ಆ ರತ್ನಾಕರನನ್ನು ಸಹ ಅವರು ಭಗವದ್ ಭಕ್ತನನ್ನಾಗಿ ಮಾಡ್ತಾರೆ ಅಲ್ವಾ, ಮೃಗಾರಿಯನ್ನು ಸಹ ಭಗವದ್ ಭಕ್ತನನ್ನಾಗಿ ಅವರು ಮಾಡ್ತಾರೆ. ಸೊ ಅದಕ್ಕೆ ಮತ್ತೆ ನಾವು ಯಾರು ಅಂಬರೀಷ ಮಹಾರಾಜನನ್ನ ನೋಡಿದ್ವಿ ಅಲ್ವಾ, ದೂರ್ವಾಸ ಮುನಿ ತನ್ನನ್ನ ಸಾಯಿಸ್ಲಿಕ್ಕೆ ಬಂದಿರೋರ್ಗೂ ಸಹ ಅವರು ಜೀವ ರಕ್ಷಣೆಯನ್ನ ಅವರು ಕೊಡ್ತಾರೆ ಅಲ್ವಾ, ಜೀವದಾನವನ್ನ ಅವರು ಕೊಡ್ತಾರೆ. ಸೊ ಭಗವಂತನ ಭಕ್ತರು ಸಹ ದೇವೋತ್ತಮ ಪರಮ ಪುರುಷನಂತಾನೆ ಅವರು ಇರ್ತಾರೆ. ಸುಹೃದಂ ಸರ್ವಭೂತಾನಾಂ, ಭಕ್ತನು ಎಲ್ಲ ಜೀವಿಗಳ ಮಿತ್ರ ಅಲ್ವಾ. ಸೊ ಇವಾಗ ಒಂದು ಕಠಿಣವಾದ ಕಬ್ಬಿಣವನ್ನ ನಾವು ಬೆಂಕಿಯಲ್ಲಿ ಸತತವಾಗಿ ಇಟ್ರೆ ಏನಾಗುತ್ತೆ, ಕಬ್ಬಿಣ ಏನಾಗುತ್ತೆ, ಸತತವಾಗಿ ನಾವು ಬೆಂಕಿಯಲ್ಲಿ ಇಟ್ರೆ ಬೆಂಕಿ ರೂಪ ಪಡೆಯುತ್ತೆ. ಅದನ್ನು ಸಹ ಬೆಂಕಿಯ ರೂಪವನ್ನ ಪಡೆಯುತ್ತೆ. ಅದೇ ತರನೇ ಭಕ್ತರೆಲ್ಲನು ಏನ್ ಮಾಡ್ತಾ ಇರ್ತಾರೆ, ಅವ್ರು 24 ಗಂಟೆ ಏನ್ ಮಾಡ್ತಾ ಇರ್ತಾರೆ ಭಕ್ತರೆಲ್ಲನು, ಭಗವಂತನ ನಾಮಸ್ಮರಣೆಯಲ್ಲೇ ಇರ್ತಾರೆ. ಭಗವಂತನ ನಾಮಸ್ಮರಣೆಯಲ್ಲಿ ಇದ್ದಾರೆ ಅಂದ್ರೆ ಅವರು ಭಗವಂತನ ಸಂಪರ್ಕದಲ್ಲಿ ಇರ್ತಾರೆ. ಭಗವಂತನ ಸಂಪರ್ಕದಲ್ಲಿ ಇದ್ದಾಗ ಏನಾಗುತ್ತೆ, ಆ ಭಗವಂತನ ಗುಣಗಳೆಲ್ಲವೂ ಸಹ ಭಕ್ತರಲ್ಲಿ ಇರುತ್ತೆ ಅಲ್ವಾ. ಅದಕ್ಕೆ ನೋಡಿ ಅವ್ರನ್ನು ಸಹ ಭಗವಂತನ ತರನೇ ಅವ್ರನ್ನು ಸುಹೃದಂ ಸರ್ವಭೂತಾನಾಂ, ಪ್ರತಿಯೊಂದು ಜೀವರಾಶಿಗಳಲ್ಲೂ ಸಹ ಅವರು ಆ ಸ್ನೇಹವನ್ನ ಅವರು ವ್ಯಕ್ತಪಡಿಸ್ತಾರೆ. ಯಾರ ಬಗ್ಗೆನೂ ಅವರಿಗೆ ಈರ್ಷ್ಯೆ ಅನ್ನೋದು ಇಲ್ಲ. ಆದುದರಿಂದ ಭಾಗವತ ಧರ್ಮವು ಎಲ್ಲಾ ಧರ್ಮ ಪದ್ಧತಿಗಳಿಂದ ಮೇಲಾದದ್ದು. ನಿರ್ದಿಷ್ಟ ನಂಬಿಕೆಗಳಿರುವ ನಿರ್ದಿಷ್ಟ ರೀತಿಯ ತಥಾಕಥಿತವಾದ ಧರ್ಮಗಳಿವೆ. ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಾಗವತ ಧರ್ಮದಲ್ಲಿ ಇಂತಹ ತಾರತಮ್ಯಗಳಿಗೆ ಎಡೆ ಇಲ್ಲ. ದೇವೋತ್ತಮ ಪರಮಪುರುಷನ ಹೊರತಾಗಿ ಇತರ ದೇವತೆಗಳನ್ನು ಅಥವಾ ಬೇರಾರನ್ನೋ ಪೂಜಿಸುವ ಧರ್ಮಗಳನ್ನು ನಾವು ಪರಿಶೀಲಿಸಿದೆವಾದರೆ ಅವು ಈರ್ಷ್ಯೆಯಿಂದ ತುಂಬಿದ್ದು, ಅಶುದ್ಧವಾದದೆಂಬುದು ತಿಳಿಯುತ್ತದೆ. ನೋಡಿ, ಇವನ್ ದೇವತೆಗಳನ್ನು ಸಹ ಇಲ್ಲಿ ಪೂಜೆ ಮಾಡ್ಕೂಡ್ದು ಅನ್ನೋ ತರನೇ ಹೇಳ್ತಾರೆ. ಅವ್ರಿಗೆ ಗೌರವವನ್ನ ತೋರಿಸ್ಬೇಕು. ಆದ್ರೆ ನಾವು ಭಜ ಅಂತಂದ್ರೆ ಭಜತಾಮ್ ಅಂತಂದ್ರೆ ಅದು ದೇವೋತ್ತಮ ಪರಮ ಪುರುಷನ ಕುರಿತಾಗೆ ಇರ್ಬೇಕು ಅಂತ ಹೇಳ್ತಾರೆ ಅಲ್ವಾ. ನಾವು ಈವನ್ ಬೇರೆ ದೇವತೆಗಳನ್ನ ಪೂಜೆ ಮಾಡಿದಾಗ್ಲೂ ಸಹ ಇಲ್ಲಿ ಈರ್ಷ್ಯೆ ಅಂತ ಏನಿದೆ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವೋತ್ತಮ ಪರಮ ಪುರುಷನನ್ನ ನಾವು ಶರಣಾಗಿ ಅವನಿಗೆ ಸೇವೆಯನ್ನ ಮಾಡಿದ್ರೆ ಅಷ್ಟೇನೆ ಆ ಈರ್ಷ್ಯೆ ಅನ್ನೋದು ಹೋಗ್ಲಿಕ್ಕೆ ಸಾಧ್ಯ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ. ಇದು 42ನೇ ಶ್ಲೋಕವನ್ನ ಓದೋಣಂತೆ. ಕಹ ಕ್ಷೇಮೋ ನಿಜಾಪರಯೋಃ ಸಂಪೀಡಯ ಚ ತಥಾ ಧರ್ಮಃ. ಕೃಷ್ಣ, ನಾನು ಒಂದ್ ಲೈನ್ ಹೇಳ್ತೀನಿ, ಅದಾದ್ಮೇಲೆ ನೀವು ತುಂಬಾ ಬೇಕಾಗ್ತಾ ಇದೆ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳೇ, ಇದು ನಾನು ಒಂದ್ ಲೈನ್ ಹೇಳ್ತೀನಿ, ಅದಾದ್ಮೇಲೆ ನೀವು ರಿಪೀಟ್ ಮಾಡಿ. ಕಹ ಕ್ಷೇಮೋ ನಿಜ ಪರಯೋಃ ಕಿಯಾನ್ ವಾರ್ತಃ ಸ್ವಪರದ್ರುಹ ಧರ್ಮೇಣ ಸ್ವದ್ರೋಹಾತ್ತವ ಕೋಪಃ ಪರಸಂಪೀಡಯಾ ಚ ತಥಾ ಧರ್ಮಃ. ಹರೇ ಕೃಷ್ಣ. ಯಾರಾದ್ರೂ ಒಬ್ರು ಡಿವೋಟಿ ಓದಿ. ಮಾತಾಜಿ ಓದಿ ಪ್ರಭುಜಿ. ಶ್ಲೋಕ 42. ಕ ಕ್ಷೇಮೋ ನಿಜ ಪರಾಯೋ ಕಿಯಾನ್ ವಾರ್ತಃ ಸ್ವಪರುದ್ರಃ ಧರ್ಮೇಣ ಸ್ವದ್ರೋಹತ್ತವ ಕೋಪಃ ಪರ ಸಂಪೀಡಾಯ ಚ ತಥಾ ಧರ್ಮಃ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇದು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಓದ್ತೀನಿ. ಯಾವುದು ಕ್ಷೇಮ ಪ್ರಯೋಜನಕಾರಿಯಾದುದು, ನಿಜ ಪರಾಯೋ ತನಗೂ ಇತರರಿಗೂ, ಕಿಯಾನ್ ಎಷ್ಟು, ವಾ ಅಥವಾ ಅರ್ಥ ಉದ್ದೇಶವು, ಸ್ವಪರರುದ್ರಾಹ ತನಗೂ ಇತರರಿಗೂ ದ್ರೋಹವೆನ್ನೆಸಗುವ, ಧರ್ಮೇಣ ಧರ್ಮಪಂಥದಿಂದ, ಸ್ವದ್ರೋಹ ತನಗೆ ದ್ರೋಹವೆಸಗುವುದರಿಂದ, ತವ ನಿನಗೆ, ಕೋಪ ಸಿಟ್ಟು, ಪರಸಂಪಿಡಾಯ ಇತರರನ್ನು ಹಿಂಸಿಸುವುದರಿಂದ, ಚ ಕೂಡ, ತಥಾ ಅದೇ ಪ್ರಕಾರವಾಗಿ, ಅಧರ್ಮ
ಅನುವಾದ ಓದ್ಬೇಕು ಮತ್ತೆ. ಓದಿ ಪ್ರಭುಜಿ ಅನುವಾದ. ಅನುವಾದ. ತನ್ನ ಮತ್ತು ಇತರರ ಬಗೆಗೆ ಅಸೂಯೆಯನ್ನು ಪ್ರಚೋದಿಸುವ ಧರ್ಮಪಂಥವೊಂದು ತನಗಾಗಲಿ ಅಥವಾ ಇತರರಿಗಾಗಲಿ ಹೇಗೆ ತಾನೇ ಉಪಕಾರ ಮಾಡಿತು? ಇಂತಹ ಧರ್ಮಗಳನ್ನು ಪಾಲಿಸುವುದರಿಂದ ಏನು ಶುಭ ಸಾಧಿಸಿದಂತಾಯಿತು? ಇದರಿಂದ ಬರುವ ಲಾಭವಾದರೂ ಏನು? ವ್ಯಕ್ತಿಯು ಈರ್ಷೆಯಿಂದ ತನ್ನನ್ನು ತಾನು ಘಾಸಿಗೊಳಿಸಿಕೊಂಡು ಇತರರಿಗೆ ನೋವುಂಟು ಮಾಡಿ ನಿಮ್ಮ ಕ್ರೋಧವನ್ನು ಕೆರಳಿಸಿ ಅಧರ್ಮವನ್ನು ಆಚರಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಅಲ್ವಾ, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನಮ್ಗೆ ಚಿತ್ರಕೇತು ಮಹಾರಾಜ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ಅಲ್ಲಿ ನಾವ್ ಏನನ್ನ ನೋಡಿದ್ವಿ, ಅಲ್ಲಿ ಅಸೂಯೆ ಬಂತು ಅಲ್ವಾ. ಏನು 1 ಕೋಟಿ ಪತ್ನಿಯರಲ್ವಾ ಇದ್ದಿದ್ದವ್ರಿಗೆ. ಸೊ ಇವಾಗ ತನಗೆ ಮಕ್ಳಿರ್ಲಿಲ್ಲ, ಮತ್ತೆ ಒಂದು ಮಗು ಆದ್ಮೇಲೆ ಆ ಮಗು ಕಡೆ ಅವ್ರಿಗೆ ತುಂಬಾ ಗಮನ ಬಂದಿದೆ, ಮತ್ತೆ ಆ ಮೊದಲ ಹೆಂಡತಿ ಮೇಲೆ ತುಂಬಾ ಇವಾಗ ಪ್ರೀತಿ ಬಂದಿದೆ ಚಿತ್ರಕೇತು ಮಹಾರಾಜಿಗೆ. ಅದಕ್ಕೆ ಬೇರೆಯವ್ರಿಗೆಲ್ಲ ಏನಾಯ್ತು, ಈರ್ಷ್ಯೆ ಬಂತು ಅಲ್ವಾ. ಈರ್ಷ್ಯೆ ಬಂದಾಗ ಅವ್ರು ಏನ್ ಮಾಡಿದ್ರು, ಆ ಮಗುವನ್ನ ಸಾಯಿಸ್ಲಿಕ್ಕೂ ಅವ್ರು ಯೋಚನೆ ಮಾಡ್ಲಿಲ್ಲ ಅಲ್ವಾ. ಅದು ಏಕೈಕ ಸಂತಾನ ಇದ್ದಿದ್ದು ಅವ್ರಿಗೆಲ್ಲರಿಗೂ. ನಾವು ಯೋಚನೆ ಮಾಡಿದ್ರು ಸಹ ಇಡೀ ಕುಟುಂಬಕ್ಕೆ ಒಂದೇ ಒಂದು ಸಂತಾನ ಇತ್ತು. ಆದ್ರೂ ಸಹ ನೋಡಿ, ಈ ಈರ್ಷ್ಯೆ ಅನ್ನೋದು ಎಂತಹ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಂದ್ರೆ ನೋಡಿ, ಅವ್ರು ಸಾಯಿಸ್ಲಿಕ್ಕೂ ಸಹ ಯೋಚನೆ ಮಾಡ್ಲಿಲ್ಲ ಬೇರೆಲ್ಲ ಪತ್ನಿಯರು ಅಲ್ವಾ. ಸೊ ಅದಕ್ಕೆ ನೋಡಿ, ಇಲ್ಲಿ ಈರ್ಷ್ಯೆ ಬಗ್ಗೆ ಹೇಳ್ತಾ ಇದ್ದಾರೆ. ನಾವ್ ಇವಾಗ ಯಾವ್ದಾದ್ರು ಒಂದು ಧರ್ಮವನ್ನ ನಾವು ಪರಿಪಾಲನೆ ಮಾಡಿದಾಗ ಅದರಿಂದ ನಮ್ಗೆ ಒಂದು ಈರ್ಷ್ಯೆ ಅನ್ನೋದು ಬರ್ತಾ ಇದೆ, ದ್ವೇಷ ಅಂತ ಬರ್ತಿದೆ ಬೇರೆ ಎಲ್ಲ ಸಕಲ ಜೀವರಾಶಿಗಳ ಮೇಲೆ ಅಂತಂದಾಗ ಅಂತಹ ಧರ್ಮವನ್ನ ನಾವು ಯಾಕೆ ಪರಿಪಾಲನೆ ಮಾಡ್ಬೇಕು? ಅದರಿಂದ ಏನು ಸಿಗತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಚಿತ್ರಕೇತು ಮಹಾರಾಜ ಹೇಳ್ತಾ ಇದ್ದಾರೆ. ನಮ್ಗೆ ಇತರರ ಬಗ್ಗೆ ನಮ್ಗೆ ಅಸೂಯೆಯನ್ನ ಪ್ರಚೋದಿಸುವ ಧರ್ಮ ಪಂಥವೊಂದು ತನಗಾಗಲಿ ಅಥವಾ ಇತರರಿಗಾಗಲಿ ಹೇಗೆ ತಾನೇ ಉಪಕಾರ ಮಾಡಿತು? ಇಂತಹ ಧರ್ಮವನ್ನ ನಾವು ಪಾಲನೆ ಮಾಡೋದ್ರಿಂದ ಏನು ಶುಭ ಸಾಧಿಸಿದಂತಾಯ್ತು ಅಂತ ಕೇಳ್ತಾ ಇದ್ದಾರೆ. ಇದರಿಂದ ಏನ್ ಲಾಭ ಬರುತ್ತೆ? ಅದು ಆ ವ್ಯಕ್ತಿಗೂ ಸಹ ನೋವನ್ನ ಉಂಟು ಮಾಡುತ್ತೆ, ಕ್ರೋಧವನ್ನ ಕೆರಳಿಸುತ್ತೆ ಅಲ್ವಾ. ಅಲ್ಲಿ ಅವ್ರಿವಾಗ ಅಧರ್ಮವನ್ನ ಆಚರಿಸ್ದಂಗ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲ ಪ್ರಭುಪಾದವರಿಂದ, ಶಿಲ ಪ್ರಭುಪಾದವರಿಗೆ ಜಯವಾಗಲಿ. ಇಲ್ಲಿ ಪ್ರಭುಪಾದ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ದೇವೋತ್ತಮ ಪರಮ ಪುರುಷನ ನಿರಂತರ ಸೇವಕನಾಗಿದ್ದು ಮಾಡುವ ಸೇವೆಯೇ ಭಾಗವತ ಧರ್ಮ ಅಲ್ವಾ. ನಮ್ಮ ಧರ್ಮ ಏನು? ನಾವು ಶಾಶ್ವತ ಸೇವಕರು, ಭಗವಂತನ ಶಾಶ್ವತ ಸೇವಕರು. ಸೊ ನಾವು ಭಗವಂತನಿಗೆ ಶಾಶ್ವತವಾಗಿ ಅಲ್ವಾ, ಯಾವುದೇ ಒಂದು ತಡೆ ಇಲ್ದರೆ ನಾವು ಭಗವಂತನ ಸೇವೆನ ನಾವು ಮಾಡ್ಬೇಕಾಗತ್ತೆ. ಇದೊಂದನ್ನು ಬಿಟ್ಟು ಬೇರೆ ಯಾವ ಧರ್ಮ ಪಂಥವು ತನ್ನ ಮತ್ತು ಇತರರ ಬಗೆಗೆ ಅಸೂಯ ಪರವಾಗಿದೆ. ನೋಡಿ, ಭಾಗವತ ಧರ್ಮ ಬಿಟ್ರೆ ಬೇರೆ ಎಲ್ಲ ಧರ್ಮ ಪಂಥಗಳು ಸಹ ಅಸೂಯ ಪರವಾಗಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ಇಲ್ಲಿ ಉದಾಹರಣೆಗೆ ಏನ್ ಹೇಳ್ತಾರೆ ಅಂತಂದ್ರೆ, ಪ್ರಾಣಿ ವಧೆಯನ್ನು ಶ್ಲಾಘಿಸುವ ಎಷ್ಟೋ ಧರ್ಮಗಳು ಇವೆ ಅಲ್ವಾ. ಆ ಧರ್ಮದಲ್ಲಿ ಅವ್ರೇನು ಪ್ರಾಣಿ ವಧೆ ಮಾಡ್ಬೋದು ಅಂತ ಹೇಳ್ತಾರೆ ಅಲ್ವಾ. ಪ್ರಾಣಿಗಳು ಯಾರು ಅವರು ಅಲ್ವಾ? ನಮ್ಮ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರ್ತಾರನೆ ಅಲ್ವಾ. ಇವಾಗ ಅದು ತನ್ನ ಕರ್ಮಾನುಸಾರ ಅದು ಒಂದು ದೇಹವನ್ನ ಪಡ್ಕೊಂಡಿದೆ ಅಷ್ಟೇನೆ. ಆದ್ರೆ ಆತ್ಮ ನಾವೆಲ್ಲನೂ ಸಹ ಭಗವಂತನ ಅಂಶ. ಪ್ರಾಣಿ ವಧೆಯು ವಧಕನಿಗಾಗಲಿ ವಧಿಸಲಾಗುವ ಪ್ರಾಣಿಗಾಗಲಿ ಶುಭಕರವಲ್ಲ. ಇಬ್ಬರಿಗೂ ಇದು ಶುಭಕರವಲ್ಲ ಅಂತ ಹೇಳ್ತಿದ್ದಾರೆ. ಪ್ರಾಣಿಗೂ ಶುಭಕರವಲ್ಲ, ಮತ್ತೆ ವಧೆ ಮಾಡೋನಿಗೂ ಸಹ ಶುಭಕರವಲ್ಲ ಅಂತ ಹೇಳ್ತಿದ್ದಾರೆ. ಕಸಾಯಿ ಅಂಗಡಿಯಿಂದ ಮಾಂಸವನ್ನು ಖರೀದಿಸಿ ತಂದು ತಿನ್ನುವ ಬದಲು ದೇವಿ ಕಾಳಿಗೆ ಪ್ರಾಣಿ ಬಲಿ ನೀಡಲು ಕೆಲಸಲ ಅನುಮತಿ ಸಿಗೋದುಂಟು ಅಲ್ವಾ. ನಮ್ಮ ವೇದದಲ್ಲಿ ಹೇಳಿದ್ದಾರೆ. ಈಗ ಸ್ವಲ್ಪ ಜನ ಯಾವುದು ಏನು ತಮೋ ಗುಣದಲ್ಲಿ ಇರ್ತಾರಲ್ಲ, ಆ ತಮೋ ಗುಣದಲ್ಲಿರೋರ್ಗೆ ಒಂದು ಧರ್ಮ ಇದೆ. ಅದನ್ನ ನಾವು ಯಾರು ಸತ್ವ ಗುಣದಲ್ಲಿ ಇರ್ತಾರೋ ಅವ್ರು ಪರಿಪಾಲನೆ ಮಾಡ್ಕೊಡ್ದು. ಅದು ತಮೋ ಗುಣದವ್ರಿಗೆ ಮಾತ್ರ, ಯಾಕಂದ್ರೆ ಅವ್ರಿಗೆ ಸಾಧ್ಯನೇ ಇಲ್ಲ, ಅವ್ರಿಗೆ ಮಾಂಸ ತಿಂದಲೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅವರೊಂದು ಕಟ್ಟುನಿಟ್ಟಳೆಗಳನ್ನ ವಿಧಿಸಿ, ಆಯ್ತು ನೀವು ಮಾಂಸವನ್ನ ತಿನ್ನಿ, ಆದ್ರೆ ಅದಕ್ಕಿಂತ ಮುಂಚೆ ನೀವು ಅದನ್ನ ದೇವಿಗೆನೆ ಅರ್ಪಿಸಿ ನೀವು ತಿನ್ಬೇಕು ಅಂತ ಬಿಟ್ಟು ಒಂದು ಕಟ್ಟಳೆಗಳನ್ನ ಅದು ವಿಧಿಸಿದೆ. ಯಾಕೆ ಅಂತಂದ್ರೆ ಅದರಿಂದನಾದ್ರೂ ಅವರು ಹೆಚ್ಚು ಮಾಂಸವನ್ನ ಅವರು ಆರಾಮಾಗಿ ತಿನ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ಅವರು ಫಾಲೋ ಮಾಡಿನೇ ಅವರು ತಿನ್ಬೇಕಾಗತ್ತೆ. ವೇದಗಳ ಉದ್ದೇಶ ಆಗಿರುತ್ತೆ. ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ರೆ, ಅನುಮತಿ ಇದ್ದ ಮಾತ್ರಕ್ಕೆ ಜೀವ ಬಲಿಯು ಬಳಿಕ ದೇವಿ ಕಾಳಿಯ ಸಮಕ್ಷಮದಲ್ಲಿ ಮಾಂಸ ಭಕ್ಷಣೆಯು ದೇವೋತ್ತಮ ಪರಮ ಪುರುಷನ ಆಜ್ಞೆಯಲ್ಲ. ನೋಡಿ, ಆದ್ರೆ ದೇವೋತ್ತಮ ಪರಮ ಪುರುಷ ಯಾವತ್ತೂ ಸಹ ಅವರು ಬೇರೆ ಪ್ರಾಣಿನ ತಿಂದು ನಿಮ್ಮ ಆ ಇಂದ್ರಿಯ ಸುಖವನ್ನ ಪಡಿ ಅಂತ ಹೇಳಿಲ್ಲ. ಅವರು ಹೌದು, ಜೀವೋ ಜೀವಸ್ಯ ಜೀವಃ, ಆದ್ರೆ ಮನುಷ್ಯರಿಗೆ ಅವರು ಹೇಳಿದ್ದಾರೆ ಆ ಕೃಷ್ಣ ಪ್ರಸಾದವನ್ನ ತಿನ್ಬೇಕು, ಮತ್ತೆ ಎಂತಹ ಪ್ರಸಾದವನ್ನ ಅವ್ರು ತಿನ್ಬೇಕು, ಸತ್ವಗುಣದ ಆಹಾರವನ್ನೇ ತಿನ್ಬೇಕು ಅಂತ ಹೇಳಿದ್ದಾರೆ. ಅದು ನನಗೆ ಅರ್ಪಿಸಿ ತಿನ್ನಿ ಅಂತ ಹೇಳಿದ್ದಾರೆ ಅಲ್ವಾ. ನಿಮ್ಮ ಇಂದ್ರಿಯ ಸುಖಕ್ಕೋಸ್ಕರ, ನಾಲಿಗೆ ಚಪಲಕ್ಕೋಸ್ಕರ ಮಾಂಸವನ್ನ ಭಕ್ಷಣೆ ಮಾಡಿ ಅಂತ ಹೇಳಿಲ್ಲ. ಆದ್ರೆ ಇದು ಮಾಂಸ ಭಕ್ಷಣೆಯನ್ನು ನೋಡಿ, ಮಾಂಸ ಭಕ್ಷಣೆಯನ್ನು ತ್ಯಜಿಸಲಾರದ ನೀಚ ಜೀವಿಗೆ ತೋರಿದ ವಿನಾಯಿತಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ತಮೋಗುಣದಲ್ಲಿ ಇರೋರಿಗೆ ಒಂದು ವಿನಾಯಿತಿಯನ್ನ ಕೊಟ್ಟಿದ್ದಾರೆ. ಆಯ್ತು, ನಿಮ್ಗೆ ಅಷ್ಟು ಸಾಧ್ಯನೇ ಇಲ್ವಾ, ಮಾಂಸವನ್ನ ತಿಂದಲೇ ಇರ್ಲಿಕ್ಕೆ ಸಾಧ್ಯ ಇಲ್ವಾ, ಆಯ್ತು ನೀವು ತಿನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಳತಲವಿಲ್ಲದೆ ಮಾಂಸ ಭಕ್ಷಣೆಯ ಅಪೇಕ್ಷೆಯನ್ನು ಆ ವ್ಯಕ್ತಿಯಲ್ಲಿ ಕುಂದಿಸಲು ಇದನ್ನು ಮಾಡಿದ್ದಾಯ್ತು. ನೋಡಿ, ಅವ್ರಿಗೆ ಸಾಧ್ಯನೇ ಇಲ್ಲ, ತಿಂದಲೇ ಇದ್ರೆ ಅವ್ರಿಗೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಒಂದು ವಿನಾಯಿತಿಯನ್ನ ಕೊಟ್ಟಿದ್ದಾರೆ.
ಇಂತಹ ಮತಧರ್ಮವನ್ನು ಖಂಡಿಸಲಾಗಿದೆ. ಆದ್ದರಿಂದ ಕೃಷ್ಣನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ, ಎಲ್ಲ ಧರ್ಮಗಳನ್ನು ತ್ಯಜಿಸಿ ನನಗೆ ಶರಣಾಗತನಾಗು ಎಂದು ಹೇಳುತ್ತಾನೆ. ಧರ್ಮದ ವಿಷಯದಲ್ಲಿ ಇದು ಕೊನೆಯ ಮಾತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ವೇದಗಳು ಪ್ರಾಣಿ ವಧೆಯನ್ನು ಪ್ರತಿಪಾದಿಸುತ್ತವೆ ಎನ್ನುವ ವಾದ ಬರಬಹುದು. ಈ ಪ್ರತಿಪಾದನೆಯು ಏನಿದ್ದರೂ ಒಂದು ಪ್ರತಿಬಂಧಕ. ಮಾಂಸಕ್ರಯವನ್ನು ವೇದಗಳು ನಿಷೇಧಿಸಲಿಲ್ಲವೆನ್ನೋಣ. ಆಗ ಜನರು ಮಾರುಕಟ್ಟೆಯಿಂದ ಮಾಂಸವನ್ನು ಕೊಂಡು ತರುತ್ತಿದ್ದರು. ಮಾರುಕಟ್ಟೆಗಳು ಕೂಡ ಮಾಂಸದಂಗಡಿಗಳಿಂದ ತುಂಬಿ ತುಳುಕಿ ಕಸಾಯಿಖಾನೆಗಳ ಸಂಖ್ಯೆ ವೃದ್ಧಿಸುತ್ತಿತ್ತು. ನೋಡಿ, ಇವಾಗ ಈ ತರ ಎಲ್ಲ ಹೇಳಿದ್ರು ಸಹ ಮಾಂಸವನ್ನ ತಿನ್ಕೂಡ್ದು ಇಷ್ಟೆಲ್ಲ ನಿಯಮಗಳನ್ನ ಅವರು ಹಾಕಿದ್ರು ಸಹ ಇವಾಗ ಏನಾಗ್ತಿದೆ, ಎಲ್ಲರನ್ನು ಸಹ ಮಾಂಸವನ್ನ ತಿಂತಾ ಇದ್ದಾರೆ. ಅಕಸ್ಮಾತ್ ಇದನ್ನು ಸಹ ಇರ್ಲಿಲ್ಲ ಅಂತಂದ್ರೆ ಅಲ್ವಾ, ಇನ್ನ ಈ ಮಾಂಸದ ಅಂಗಡಿಗಳ ಸಂಖ್ಯೆ ಇನ್ನೆಷ್ಟು ಹೆಚ್ಚಳ ಆಗ್ತಿತ್ತೋ ಗೊತ್ತಿಲ್ಲ ಅನ್ನೋ ತರ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ವೇದಗಳಲ್ಲಿ ಏನು ಇದನ್ನ ಆಯ್ತು, ನೀವು ಈ ಒಂದು ನಿಯಮಗಳನ್ನ ಅನುಸರಿಸಿ ನೀವು ಮಾಂಸವನ್ನು ತಿನ್ಬಹುದು ಅಂತ ಹೇಳ್ಬಿಟ್ಟು ವೇದಗಳಲ್ಲಿ ಹೇಳಿದ್ದಾರೆ. ಆದ್ರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ವೇದಗಳಲ್ಲೇ ಹೇಳಿದ್ದಾರೆ ಮಾಂಸವನ್ನ ತಿನ್ನಿ ಅಂತ ಹೇಳ್ಬಿಟ್ಟು ನೀವು ಯಾಕೆ ತಡೀತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇದನ್ನು ನಿಯಂತ್ರಿಸುವ ಸಲುವಾಗಿ ಮೇಕೆಯಂತಹ ಕ್ಷುದ್ರ ಪ್ರಾಣಿಯೊಂದನ್ನು ದೇವಿ ಕಾಳಿಗೆ ಬಲಿ ಕೊಟ್ಟು ಅದರ ಮಾಂಸವನ್ನು ಭಕ್ಷಿಸಬಹುದೆಂದು ವೇದಗಳು ಹೇಳಿವೆ. ಏನೇ ಆದರೂ ಪ್ರಾಣಿ ವಧೆಯನ್ನು ಎತ್ತಿ ಹಿಡಿಯುವ ಧರ್ಮ ಪಂಥಗಳು ವಧಕರಿಗೂ ವಧಿಸಲಾಗುವ ಪ್ರಾಣಿಗಳಿಗೂ ಅಶುಭಕರವಾಗಿದೆ. ನೋಡಿ, ನಮಗೆ ಗೊತ್ತಿರೋ ಹಾಗೇನೆ ಇವಾಗ ಧರ್ಮದ 4 ಕಾಲುಗಳಲ್ಲಿ ಯಾವ್ದಿದೆ ಅಲ್ವಾ, ನಮ್ಗೆ ಅಲ್ಲಿ ದಯೆ ಇರ್ಬೇಕು ಅಲ್ವಾ. ನಾವ್ ಇವಾಗ ಪ್ರಾಣಿ ಹತ್ಯೆಯನ್ನ ಮಾಡಿದಾಗ ಅಲ್ಲಿ ದಯೆ ಎಲ್ಲಿ ಬಂತು ಅಲ್ವಾ. ದಯೆ ಹೊರಟೋದ್ರೆ ನಾವು ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡಿಲಿಕ್ಕೇನೆ ಆಗೋದಿಲ್ಲ, ಭಗವಂತನಿಗೆ ಶರಣಾಗ್ಲಿಕ್ಕೇನೆ ಆಗೋದಿಲ್ಲ. ಉದ್ದೇಶಪೂರ್ವಕವಾಗಿ ಪ್ರಾಣಿ ವಧೆಯನ್ನು ಮಾಡುವ ಈರ್ಷ್ಯಾಪರರಾದ ಜನರನ್ನು ಭಗವದ್ಗೀತೆಯು 16.17 ಈ ರೀತಿಯಲ್ಲಿ ಖಂಡಿಸುತ್ತದೆ. ಆತ್ಮ ಸಂಭಾವಿತಾಹ ಸ್ತಬ್ಧ ಧನಮಾನ ಮಧಾನ್ವಿತಾಹ ಯಜಂತೆ ನಾಮ ಯಜ್ಞೈಸ್ತೈ ದಂಬೇನಾ ವಿಧಿಪೂರ್ವಕಂ. ಸ್ವಸಂತೃಪ್ತರು, ಸದಾ ಉದ್ದಟರಾದವರು, ಸಂಪತ್ತು ಮತ್ತು ಮಿಥ್ಯಾಹಂಕಾರದಿಂದ ಭ್ರಮಿತರಾದವರು, ನೀತಿ ನಿಯಮಗಳನ್ನು ಪಾಲಿಸದೆ ಹೆಸರಿಗೆ ಮಾತ್ರ ಬಲಿಪೂಜೆಗಳನ್ನು ಮಾಡುತ್ತಾರೆ. ದೇವಿ ಕಾಳಿಯ ಪೂಜೆಗೆಂದು ಭವ್ಯವಾದ ವ್ಯವಸ್ಥೆಯನ್ನು ಮಾಡಿ ಬಹು ಆಡಂಬರದಿಂದ ಪ್ರಾಣಿ ಬಲಿಯನ್ನು ಕೆಲವು ಸಲ ನೆರವೇರಿಸುವುದಿದೆ. ಯಜ್ಞವೆಂಬ ಹೆಸರಿನಲ್ಲಿ ಆಚರಿಸಲಾದರೂ ಇಂತಹ ಹಬ್ಬಗಳು ದಿಟದಲ್ಲಿ ಯಜ್ಞವಲ್ಲ. ಯಜ್ಞವೆಂದರೆ ದೇವೋತ್ತಮ ಪರಮಪುರುಷನನ್ನು ತೃಪ್ತಿಗೊಳಿಸುವುದೇ ಆಗಿದೆ. ಆದುದರಿಂದ ಮುಖ್ಯವಾಗಿ ಈ ಯುಗದ ಜನಕ್ಕೆ ನಾವು ಪ್ರತಿಪಾದಿಸುವುದೇನೆಂದರೆ ಯಜ್ಞಹಿ ಸಂಕೀರ್ತನ ಪ್ರಾಯೇ ಯಜಂತಿಹಿ ಸುಮೇಧಸಃ. ಬುದ್ಧಿವಂತರಾದ ಜನರು ಯಜ್ಞ ಪುರುಷನಾದ ವಿಷ್ಣುವನ್ನು ಹರೇ ಕೃಷ್ಣ ಮಂತ್ರ ಕೀರ್ತನೆಯಿಂದ ಸುಪ್ರೀತಿಗೊಳಿಸುತ್ತಾರೆ. ಈರ್ಷ್ಯಾಪರರಾದ ಜನರನ್ನಂತೂ ದೇವೋತ್ತಮ ಪರಮಪುರುಷನು ಹೀಗೆಂದು ಖಂಡಿಸಿರುವನು ಅಲ್ವಾ. ನಾವಿವಾಗ ಜಡಭರತನ ಪ್ರಸಂಗವನ್ನ ನೋಡಿದಾಗ ಏನ್ ಅರ್ಥ ಮಾಡ್ಕೋಬಹುದು, ಜಡಭರತನನ್ನ ಆ ದರೋಡೆಕೋರರು ಎಳ್ಕೊಂಡು ಹೋಗ್ತಾರೆ ಅಲ್ವಾ. ಎಳ್ಕೊಂಡು ಹೋಗಿ ಅವರು ಕಾಳಿಗೆ ಬಲಿಯನ್ನ ಕೊಟ್ಟಾಗ ಕಾಳಿದೇವಿ ಒಪ್ಕೋತಾಳ? ಇಲ್ಲ ಅಲ್ವಾ. ಕಾಳಿದೇವಿನೇ ಪ್ರತ್ಯಕ್ಷಳಾಗಿ ತನ್ನ ಫಾಲೋಯರ್ಸ್ ನ ಅವಳೇ ಕೊಂದು ಹಾಕ್ತಾಳೆ ಅಲ್ವಾ, ಅವಳೇ ಕೊಚ್ಚಿ ಹಾಕ್ತಾಳೆ. ಅಕಸ್ಮಾತ್ ಕಾಳಿದೇವಿಗೆ ಈ ತರ ಬಲಿ ಅನ್ನೋದು ಅವಳು ಒಪ್ಕೊಳೋ ತರ ಇದ್ದಿದ್ರೆ ಅಲ್ಲಿ ಜಡಭರತನ ಅಲ್ಲಿ ಸಾವನ್ನ ಹಾಕ್ಬೇಕಾಗತ್ತೆ ಅಲ್ವಾ. ಅಂದ್ರೆ ಕಾಳಿ ಮಾತೆಗೂ ಸಹ ಸಂತೋಷವನ್ನ ಅದು ತಂದ್ಕೊಡ್ಲಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಯಜ್ಞ ಅಂತಂದ್ರೆ ನಾವು ದೇವೋತ್ತಮನನ್ನ ಸಂಪ್ರೀತಿಗೊಳಿಸಲಿಕ್ಕೋಸ್ಕರ ನಾವು ಮಾಡ್ಬೇಕಾಗತ್ತೆ ಅಲ್ವಾ. ಖಂಡಿತ ಭಗವಂತ ನಾವು ಇಂತಹ ಒಂದು ಪ್ರಾಣಿ ಬಲಿಯನ್ನ ಕೊಟ್ಟಾಗ ಅವನು ಸಂತೃಪ್ತಿಯನ್ನ ಹೊಂದೋದಿಲ್ಲ. ಮತ್ತೆ ನಮ್ಗೆ ಅದಕ್ಕೋಸ್ಕರ ಇಲ್ಲಿ ಕಲಿಯುಗದ ಜನಗಳಿಗೋಸ್ಕರ ಏನನ್ನ ಕೊಟ್ಟಿದ್ದಾರೆ, ಚೈತನ್ಯ ಮಹಾಪ್ರಭುಗಳು ನಮ್ಗೆ ಸುಮೇಧಸಃ ಅಲ್ವಾ. ಯಾರು ಬುದ್ಧಿವಂತರು ಇರ್ತಾರೋ ಅವರು ಈ ಸಂಕೀರ್ತನ ಯಜ್ಞವನ್ನ ಅವರು ಆಚರಣೆ ಮಾಡ್ಬೇಕು. ಆಚರಣೆ ಮಾಡಿ ತಮ್ಮ ಮಾನವ ಜನ್ಮವನ್ನ ಅವರು ಉದ್ಧಾರ ಮಾಡ್ಕೋಬೇಕಾಗತ್ತೆ. ಮತ್ತೆ ಇಲ್ಲಿ ಈರ್ಷ್ಯಾಪರರಾದ ಜನರನ್ನಂತೂ ದೇವೋತ್ತಮ ಪುರುಷ ಏನಂತ ಹೇಳ್ತಾ ಇದಾರೆ, ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಂ ಆತ್ಮಪರ ದೇಹೇಶು ಪ್ರದ್ವಿಷಂತೋ ಅಭ್ಯಸೂಯಕಾಃ ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಅಸುರೀಶ್ವೇವ ಯೋನಿಷು. ನೋಡಿ, ಕೃಷ್ಣ ಏನ್ ಹೇಳ್ತಾರೆ ಇದನ್ನ ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಿದೀವಿ. 18 ಮತ್ತೆ 19ನೇ ಶ್ಲೋಕ 16ನೇ ಅಧ್ಯಾಯ ಇದು. ಮಿಥ್ಯಾಹಂಕಾರ, ಬಲ, ಗರ್ವ, ಕಾಮ ಮತ್ತು ಕ್ರೋಧಗಳಿಂದ ದಿಗ್ಭ್ರಮೆಗೊಂಡು ತನ್ನ ಮತ್ತು ಇತರರ ದೇಹಗಳಲ್ಲಿ ನೆಲೆಗೊಂಡಿರುವ ದೇವೋತ್ತಮ ಪರಮ ಪುರುಷನ ಬಗೆಗೆ ಅಸುರನು ಅಸೂಯೆ ಪರನಾಗುತ್ತಾನೆ. ನಿಜವಾದ ಧರ್ಮವನ್ನು ನಿಂದಿಸುತ್ತಾನೆ. ಈರ್ಷ್ಯಾಪರರು, ಕುಹಿಕಿಗಳು, ನರಾಧಮರು ಇವರನ್ನು ನಾನು ಅಸುರಿ ಯೋನಿಗಳಲ್ಲಿ ಜನಿಸಲೆಂದು ಐಹಿಕ ಅಸ್ತಿತ್ವವೆಂಬ ಕಡಲಿಗೆ ಎಸೆಯುತ್ತೇನೆ. ಭಗವದ್ಗೀತೆ 16.18-19. ತವ ಕೋಪಃ ಎಂಬ ಶಬ್ದಗಳು ಸೂಚಿಸುವ ಹಾಗೆ ದೇವೋತ್ತಮ ಪರಮಪುರುಷನು ಇಂತಹವರನ್ನು ದೂಷಿಸುತ್ತಾನೆ. ಕೊಲೆಗೊಡುಕನಾದ ವ್ಯಕ್ತಿಯು ತನ್ನ ಬಗೆಗೆ ಹಾಗೂ ತಾನು ಕೊಲೆಗೈದ ವ್ಯಕ್ತಿಯ ಬಗೆಗೆ ದ್ವೇಷಪೂರಿತನಾಗಿರುತ್ತಾನೆ. ಕೊಲೆ ಮಾಡಿದ್ದರ ಫಲವಾಗಿ ಬಂಧನಕ್ಕೊಳಗಾಗಿ ಕೊನೆಗೆ ನೇಣು ಶಿಕ್ಷೆಗೆ ಗುರಿಯಾಗುತ್ತಾನೆ. ಮನುಷ್ಯ ನಿರ್ಮಿತವಾದ ಸರ್ಕಾರಿ ನಿಯಮಗಳನ್ನು ಉಲ್ಲಂಘಿಸಿ ವ್ಯಕ್ತಿಯು ಪಾರಾದರೂ ಆಗಬಹುದು, ದೈವ ನಿಯಮಗಳನ್ನು ಮೀರಿ ಪಾರಾಗಲಾರನು. ಯಾವುದೇ ಪ್ರಾಣಿಯನ್ನು ವಧಿಸಿದ ಆತನು ಮುಂದಿನ ಜನ್ಮದಲ್ಲಿ ಅದೇ ಪ್ರಾಣಿಯಿಂದ ವಧೆಯಾಗಬೇಕು. ಇದು ಪ್ರಕೃತಿ ನಿಯಮ. ಭಗವಂತನ ಉಪದೇಶವನ್ನು ನಾವು ಪಾಲಿಸಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಬೇರೆ ಪಂಥಗಳನ್ನು
ಅನುಸರಿಸುವವರು ದೇವೋತ್ತಮ ಪರಮ ಪುರುಷನಿಂದ ಬೇರೆ ಬೇರೆ ಬಗೆಗಳಲ್ಲಿ ಶಿಕ್ಷೆಗೆ ಒಳಪಡುತ್ತಾರೆ. ಆದುದರಿಂದ ಕಲ್ಪಿತ ಧರ್ಮ ಪಂಥವನ್ನು ಅನುಸರಿಸುವ ವ್ಯಕ್ತಿಯು ಇತರರ ಬಗೆಗಷ್ಟೇ ಅಲ್ಲದೆ ತನ್ನ ಬಗೆಗೂ ದ್ವೇಷಪರನಾಗುತ್ತಾನೆ. ಇದರ ಫಲವಾಗಿ ಇಂತಹವರು ಅನುಸರಿಸುವ ಧರ್ಮ ಪಂಥವು ಪ್ರಯೋಜನಕ್ಕೆ ಬಾರದ್ದಾಗಿರುತ್ತದೆ. ಶ್ರೀಮದ್ ಭಾಗವತವು 1.2.8 ಹೀಗೆಂದು ಹೇಳಿರುತ್ತದೆ: ಧರ್ಮ ಸ್ವನಿಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸುಯಃ ನಾ ಉತ್ಪಾದಯೇ ಯದಿ ರಥಿಂ ಶ್ರಮ ಏವೈಹಿ ಕೇವಲಂ. ವೃತ್ತಿ ಯಾವುದೇ ಆಗಿರಲಿ, ಭಗವಂತನ ಸಂದೇಶಕ್ಕೆ ಆಕರ್ಷಣೆಯನ್ನು ಪ್ರಚೋದಿಸಲಾಗದ ಮನುಷ್ಯನ ಕರ್ತವ್ಯಗಳು ಧರ್ಮ ಬರಿದೇ ಮಾಡಿದ ವೃಥಾ ಶ್ರಮವಷ್ಟೇ. ಕೃಷ್ಣ ಪ್ರಜ್ಞೆಯನ್ನು ಅಥವಾ ದೈವ ಪ್ರಜ್ಞೆಯನ್ನು ಜಾಗೃತಗೊಳಿಸದ ಧರ್ಮ ಪಂಥದ ಅನುಯಾಯಿಗಳಾಗುವುದು ವೃಥಾ ಕಾಲಹರಣ ಮತ್ತು ಶ್ರಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದು ಟೈಮ್ ಆಯ್ತು. ಸೊ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಇಲ್ಲಿ ಮುಖ್ಯವಾಗಿ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂತಂದ್ರೆ, ಸೊ ನಾವ್ ಇವಾಗ ಭಗವಂತನಿಗೂ ಸಹ ಇದು ಅವ್ರು ಏನ್ ಮಾಡ್ತಾ ಇದ್ರೆ, ಯಾರು ಈ ಅಸುರಿ ವೃತ್ತಿಯನ್ನ ಅಸುರಿ ಮನಸ್ಥಿತಿಯಲ್ಲಿ ಇರ್ತಾರೋ ಅವ್ರನ್ನ ಭಗವಂತ ಎಲ್ಲಿಗೆ ಹಾಕ್ತಾ ಇದ್ದಾರೆ? ಐಹಿಕ ಅಸ್ತಿತ್ವ ಎಂಬ ಕಡಲಿಗೆ ಎಸಿತಾ ಇದ್ದಾರೆ ಅಲ್ವಾ. ಮತ್ತೆ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಅವರು ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಕೊಳೋ ತರ ಅವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವಿಲ್ಲಿ ಏನನ್ನ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಸರ್ವಧರ್ಮ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ನಾವು ಭಗವಂತನಿಗೆ ನಾವು ಶರಣಾಗ್ಬೇಕು, ಬೇರೆ ಧರ್ಮಗಳನ್ನ ನಾವು ಪರಿಪಾಲನೆ ನಾವು ಮಾಡಬಾರ್ದು. ಸೊ ಇವಾಗ ಕೊನೆಯದಾಗಿ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಯಾವುದೇ ಒಂದು ವೃತ್ತಿಯನ್ನ ನಾವು ಮಾಡಿದಾಗ ಸೊ ನಮ್ಗೆ ಅದು ಭಗವಂತನಲ್ಲಿ ನಮ್ಗೆ ರತಿಯನ್ನ ನಮ್ಗೆ ಅದು ತಂದ್ಕೊಡ್ಬೇಕು. ಇಲ್ಲ ಅಂತಂದ್ರೆ ಅದು ವೃಥಾ ಕಾಲಹರಣ ಮತ್ತು ಶ್ರಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಮುಂದಿನ ವಾರ ಮತ್ತೆ ನಾವು ಮುಂದಿನ ಶ್ಲೋಕದೊಂದಿಗೆ ನಾವು ಭೇಟಿ ಆಗೋಣಂತೆ. ಪ್ರತಿ ಕ್ಷಣನೂ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ. ಒಂದು ಕ್ಷಣನೂ ಕೃಷ್ಣನನ್ನ ಮರೆತು ಇರಬೇಡಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು.